ಆದಿಲೀಲಾ 5ನೇ ಅಧ್ಯಾಯದ 108ನೇ ಶ್ಲೋಕವನ್ನ ಈಗ ತಿಳ್ಕೊಳ್ತಾ ಇದ್ವಿ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ಏನ್ ತಿಳ್ಕೊಂಡ್ವಿ? ನೆನೆ ಎಲ್ಲ ಬ್ರಹ್ಮಾಂಡ ಎಷ್ಟು ದೊಡ್ಡದು, ಬ್ರಹ್ಮಾಂಡದ ಗಾತ್ರ ಎಷ್ಟು ಹೇಳಿದ್ರು, ಎಷ್ಟು ಯೋಜನೆ ಹೇಳಿದ್ರು, ನೆನ್ಪಿದ್ಯಾ? ಹರೇ ಕೃಷ್ಣ. ಐವತ್ತು ಕೋಟಿ ಯೋಜನೆ ಅಂದ್ರೆ 400 ಕೋಟಿ ಮೈಲಿ. ಅಂದ್ರೆ ಎಷ್ಟು ಉದ್ದ ಇದೆಯೋ ಅಷ್ಟೇ ಅಗಲನೂ ಸಹ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅಂದ್ರೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಆ ಬ್ರಹ್ಮಾಂಡವನ್ನ ಪ್ರವೇಶ ಮಾಡ್ತಾರೆ. ಸೊ ಆಗ ಅಲ್ಲಿ ಹೋದಾಗ ಆ ಬ್ರಹ್ಮಾಂಡದಲ್ಲಿ ಏನು ಇರ್ಲಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಅವರ ಬೆವರಿನಿಂದನೇ ಏನು ಅರ್ಧ ಬ್ರಹ್ಮಾಂಡವನ್ನ ತುಂಬಿದ್ರು. ಅರ್ಧ ಬ್ರಹ್ಮಾಂಡ ಅಂದ್ರೂ ನಾವು ನೋಡ್ವಿ 200 ಕೋಟಿ ಮೈಲಿ ಅಂತ. ಒಬ್ಬ ಅಷ್ಟು ನೀರನ್ನ ಭಗವಂತ ತುಂಬ್ತಾರೆ ಅಲ್ಲಿ, ತುಂಬ್ತಾರೆ. ನಂತರ ಅಲ್ಲಿ ಶೇಷ ಶಯನದ ಮೇಲೆ ಭಗವಂತ ಅಲ್ಲಿ ವಿಶ್ರಮಿಸ್ತಾರೆ. ಸೊ ಅವಾಗ ಅಲ್ಲಿ ಅವರ ಅವರ ನಾಭಿಯಿಂದ ಕಮಲ ಬರುತ್ತೆ. ಸೊ ಅದಲ್ಲಿ 14 ಲೋಕಗಳು ಇದೆ. ನಂತರ ಆ ಕಮಲದಲ್ಲಿ ಬ್ರಹ್ಮ ಜನಿಸಿದ್ರು ಅಂತ ನೋಡ್ತೀವಿ. ನಂತರ ಅನಂತ ಶೇಷನ ಮೇಲೆ ಭಗವಂತ ಮಲ್ಕೊಂಡ್ರಲ್ವಾ, ಅವ್ರು ಹೇಗಿದ್ದಾರೆ ಅಂತಾನು ನೋಡ್ತೀವಿ ಅಲ್ವಾ. 1000 ತಲೆ, 1000 ಕಣ್ಣು, 1000 ಕೈ ಕಾಲುಗಳು ಇದ್ವು ಅಲ್ವಾ. ಈ ಆದಿಶೇಷ ಅಲ್ಲಿ ಗರ್ಭೋದಕಶಾಹಿ ವಿಷ್ಣುವಿಗೆ ಹಾಸಿಗೆ ಹಾಕ್ತಾರೆ. ಅಂದ್ರೆ ಈ ಆದಿಶೇಷ ಎಲ್ಲಾ ಅವತಾರಗಳ ಬೀಜ, ಜಗತ್ತಿಗೆ ಆಧಾರ ಅವನೇ ಆಗಿದ್ದಾನೆ. ಆ ಶೇಷ ಬೇರೆ ಯಾರು ಅಲ್ಲ, ನಿತ್ಯಾನಂದ ರಾಮರೇ ಆಗಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅಂದ್ರೆ ಹೇಗೆ ಸೃಷ್ಟಿ ಆಯ್ತು? ಒಳಗಡೆ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಕಮಲ ಬಂತು. ಆ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ್ರು. ಆ ಕಮಲದ ದಂಟಿನಲ್ಲಿ 14 ಲೋಕಗಳು ಇದೆ. ಅನಂತರ ಆ ಬ್ರಹ್ಮ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಸೊ ಅವಾಗ ಸೃಷ್ಟಿ ಹೇಗ್ ಮಾಡ್ಬೇಕು ಅಂತ ಅಲ್ಲಿ ಭಗವಂತನೇ ಅಲ್ಲಿ ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥದ್ದು. ಕ್ಷೀರೋದಕಶಾಹಿ ವಿಷ್ಣು ಅವ್ರಿಗೆ ಗೈಡ್ ಮಾಡ್ತಾರೆ ಅಲ್ವಾ. ಇಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಏನಾಗತ್ತೆ, ಕ್ಷೀರೋದಕಶಾಹಿ ವಿಷ್ಣು ಪ್ರತಿ ಬ್ರಹ್ಮಾಂಡದ ಕ್ಷೀರ ಸಾಗರದಲ್ಲಿ ಅವರು ಇರ್ತಾರೆ ಅಲ್ವಾ. ಅವರು ಜಗತ್ತಿನ ಪಾಲನೆಯನ್ನ ಅವರು ಮಾಡ್ತಾರಂತೆ. ಅಂದ್ರೆ ಪಾಲನೆ, ಸೃಷ್ಟಿ ಸ್ಥಿತಿ ಲಯ. ಸ್ಥಿತಿ ಮೀನ್ಸ್ ಪಾಲನೆ. ಈ ಪಾಲನೆಯಲ್ಲಿ ವಿಷ್ಣು ಮಾಡ್ತಾರೆ ಅಂತ ಹೇಳ್ತೀವಲ್ವಾ. ಯಾವ ವಿಷ್ಣು ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣುವೇ ಪಾಲನೆಯನ್ನ ಮಾಡ್ತಕ್ಕಂಥದ್ದು. ಇವರು ಸತ್ವಗುಣದ ಅಧಿಪತಿ ಆಗಿದ್ದಾರೆ. ಇವರು ಗುಣಾತೀತರಾಗಿದ್ದಾರೆ ಅಲ್ವಾ. ನಂತರ ಲಯದ ಬಗ್ಗೆನು ತಿಳ್ಕೊಂಡ್ವಿ ಅಲ್ವಾ. ಈಗ ಸೃಷ್ಟಿ ನೋಡಿದ್ವಿ, ಸ್ಥಿತಿ ನೋಡಿದ್ವಿ. ಮತ್ತೆ ಲಯವನ್ನ ಯಾರು ಮಾಡ್ತಾರೆ? ಲಯವನ್ನ ಭಗವಂತನ ರೂಪನೇ ಅದನ್ನು ಸಹ ಅಲ್ವಾ. ರುದ್ರನ ರೂಪನಾಗಿ ಬರ್ತಾನೆ ವಿಷ್ಣುನೇ, ಶಿವನಾಗಿ ಬಂದು ಎಲ್ಲವನ್ನ ಪ್ರಳಯವನ್ನ ಮಾಡ್ತಾನೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಈ 3 ನಡೆಯೋದು ಭಗವಂತನ ಇಚ್ಛೆಯಿಂದನೇ ಅಂತ ನೋಡ್ದ್ವಿ ಅಲ್ವಾ. ಅಂದ್ರೆ ಶಿವನು ಸಹ ಹಾಲಿನಿಂದ ಆದ ಮೊಸರಿನ ಹಾಗೆ ಅಂತ ನೋಡ್ದ್ವಿ ಅಲ್ವಾ. ವಿಷ್ಣುವಿನಿಂದ ಬಂದಿರ್ತಕ್ಕಂಥವನು. ಅಂದ್ರೆ ವಿಷ್ಣುವಿನಿಂದನೇ ಬಂದಿದ್ದಾನೆ. ಆದ್ರೆ ಶಕ್ತಿಯಲ್ಲಿ ಭಗವಂತನಿಗೆ ಅವರು ಸಮಾನನಲ್ಲ ಅಂತ ತಿಳ್ಕೊಂಡ್ವಿ. ಇನ್ನ ಅಲ್ಲಿ ನಾವು ವಿಷ್ಣುವಿನ ಇನ್ನಷ್ಟು ರೂಪಗಳನ್ನ ನೋಡಿದ್ವಿ ಅಲ್ವಿ. ಹಿರಣ್ಯ ಗರ್ಭ ಅಂದ್ರೆ ಏನು? ಅಲ್ಲಿ ಈಗ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಒಂದು ಆತ್ಮ, ಯಾರು? ಗರ್ಭೋದಕಶಾಹಿ ವಿಷ್ಣು. ಆ ಆತ್ಮನಾಗಿ ಪ್ರವೇಶ ಮಾಡಿ ಅಲ್ಲಿ ಜೀವ ತುಂಬ್ತಾನೆ. ಆದ್ರಿಂದ ಅವನನ್ನ ಹಿರಣ್ಯ ಗರ್ಭ ಅಂತ ನಾವು ಗರ್ಭೋದಕಶಾಹಿ ವಿಷ್ಣುವಿಗೆ ಹೇಳ್ತೀವಿ ನಾವು. ಅಂದ್ರೆ 3 ವಿಷ್ಣು ಅಂದ್ರೆ 3 ಕೆಲಸ. ಗರ್ಭೋದಕಶಾಹಿ ವಿಷ್ಣು ಕೋಟಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು. ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶ ಮಾಡಿ ಲೋಕಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ್ರು. ಆಮೇಲೆ ಅದ್ರ ಪಾಲನೆಯನ್ನ ಯಾರು ಮಾಡಿದ್ರು? ಕ್ಷೀರೋದಕಶಾಹಿ ವಿಷ್ಣು ಮಾಡಿದ್ರು. ಹೀಗೆ ನಾವು 3 ವಿಷ್ಣುಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಈಗ ಅಂದ್ರೆ ಅಲ್ಲಿ ನೋಡಿದ್ವಿ ಅಲ್ವಾ, ಅಂದ್ರೆ ಒಬ್ಬನೇ ವೇಷ ಹಾಕೊಂಡಿರೋದು. ಅಂದ್ರೆ ಒಬ್ಬನೇ ವ್ಯಕ್ತಿ 3 ವೇಷಗಳನ್ನ ಬದಲು ಮಾಡೋದು. ಸೊ ರುದ್ರನಾಗಿ ಲಯವನ್ನ ಮಾಡ್ತಾನೆ ಅಲ್ವಾ. ಪ್ರತಿಯೊಂದು ಅವನೇ ಮಾಡ್ತಾನೆ. ಇಲ್ಲಿ ಮೂಲ ಯಾರಾಗಾದ್ರೆ ಅದೇ ನಿತ್ಯಾನಂದ ರಾಮ. ಈ 3 ವಿಷ್ಣುಗಳು ಅನಂತ ಶೇಷನೇ ಅಲ್ವಾ. ಬ್ರಹ್ಮ ರುದ್ರ ಎಲ್ಲರೂ ನಿತ್ಯಾನಂದ ಪ್ರಭುಗಳ ಅಂಶ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏನ್ ಬರ್ತಿದ್ಯೋ ಎಲ್ಲಾ ವಿಸ್ತರಣೆಗಳು ಇಲ್ಲಿ ನಿತ್ಯಾನಂದ ರಾಮನ ಅಂಶ. ರಾಮನಿಂದಾನೇ ಎಲ್ಲ ಬರ್ತಾ ಇರೋದು, ಬಲರಾಮನಿಂದ. ಸೊ ಇಲ್ಲಿ ನೋಡಿದ್ವಿ. ಸೊ 108ನೇ ಶ್ಲೋಕವನ್ನ ನೋಡೋಣ. ದಶಮ ಶ್ಲೋಕೇರ ಅರ್ಥ ಕೈಲ ವಿವರಣ, ಏಕಾದಶ ಶ್ಲೋಕೇರ ಅರ್ಥ ಶೃಣುದಿಯ ಮನ. ಹರೇ ಕೃಷ್ಣ ಮಾತಾಜಿ, ಓದ್ತೀರಾ? ಕನಕಲತಾ ಮಾತಾಜಿ ಓದಿ. ಕನಕಲತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದಿ. ದಶಮ ಶ್ಲೋಕರ ಅರ್ಥ ಕೈಲ ವಿವರಣ, ಏಕಾದಶ ಶ್ಲೋಕೇರ ಅರ್ಥ ಶೃಣುದಿಯ ಮನ. ದಶಮ 10ನೆಯ ಶ್ಲೋಕದ ಅರ್ಥವನ್ನು ಕೈಲ ಮಾಡಿದ್ದೇನೆ. ವಿವರಣೆಯನ್ನು ಏಕಾದಶ
11ನೆಯ ಶ್ಲೋಕದ ಅರ್ಥವನ್ನು ಶುನ ದಯವಿಟ್ಟು ಕೇಳಿ ದಿಯಮನ ಮನಸ್ಸು ಕೊಟ್ಟು. ಅನುವಾದ. ಹೀಗೆ ನಾನು 10ನೇ ಶ್ಲೋಕವನ್ನು ವಿವರಿಸಿದ್ದೇನೆ. ಈಗ 11ನೇ ಶ್ಲೋಕದ ಅರ್ಥವನ್ನು ಮನಸ್ಸು ಕೊಟ್ಟು ಕೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣರಾಜ ಗೋಸ್ವಾಮಿಗಳು ಇಲ್ಲಿ ತನಕ ನಮ್ಗೆ 10ನೇ ಶ್ಲೋಕದ ಅರ್ಥವನ್ನ ಅವರು ತಿಳಿಸ್ಕೊಟ್ರು. ಈಗ ಅವ್ರು ಹೇಳ್ತಿದ್ದಾರೆ, ನಾನೀಗ 11ನೇ ಶ್ಲೋಕದ ಅರ್ಥವನ್ನ ಹೇಳ್ತೀನಿ. ಅದನ್ನ ಹೇಗ್ ಕೇಳ್ಬೇಕು? ಮನಸ್ ಕೊಟ್ಟು ಗಮನ ಕೊಟ್ಟು ಕೇಳ್ಬೇಕಂತೆ. ಸೊ ಅದನ್ನ ಹೇಳ್ತಿದ್ದಾರೆ. ನಾವು ಅದೇ ರೀತಿ ಕೇಳ್ದಾಗ ಮಾತ್ರ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 109. ಯಸ್ಯಾಶಾಂಶಾಂಶ ಪರಾತ್ಮಖಿಲಾನಾಂ ಪೋಷ್ಟಾ ವಿಷ್ಣುರ್ಭಾತಿ ದುಗ್ಧಾಭಿಷಾಯಿ ಕ್ಷೌಣೀಭರ್ತ ಯತ್ ಕಲಾಸೋಪಿ ಅನಂತಸ್ ತಂ ಶ್ರೀ ನಿತ್ಯಾನಂದ ರಾಮಂ ಪ್ರಪದ್ಯೆ. ಪ್ರಭಾವತಿ ಮಾತಾಜಿ. ಓದ್ತೀನಿ ಮತ್ತೆ ಓದ್ತೀನಿ. ಯಸ್ಯಾಂಶಾಂಶ ಪರಾತ್ಮಖಿಲಾನಾಂ ಪೋಷ್ಟಾ ವಿಷ್ಣುರ್ಭಾತಿ ದುಗ್ಧಾಭಿಷಾಯಿ ಕ್ಷೌಣೀಭರ್ತಾ ಯತ್ ಕಲಾಸೋಪಿ ಅನಂತಸ್ ತಂ ಶ್ರೀ ನಿತ್ಯಾನಂದ ರಾಮಂ ಪ್ರಪದ್ಯೆ. ಯಸ್ಯ ಯಾರ, ಅಂಶಃ ಸ್ವಾಂಶದ ಭಾಗದ ಭಾಗ, ಪರ ಪರಮಾತ್ಮ, ಅಖಿಲಾನಾಂ ಸಮಸ್ತ ಜೀವಿಗಳ, ಪೋಷ ಪಾಲಕ, ವಿಷ್ಣುವು ಭಾತಿ ಆವಿರ್ಭವಿಸುತ್ತಾನೆ, ದುಗ್ಧ ಅಬ್ಧಿ ಶಾಯಿ ಕ್ಷೀರೋದಕ ಶಾಯಿ, ವಿಷ್ಣು ಕ್ಷೌಣೀಭರ್ತ ಭೂಮಿಗೆ ಆಧಾರವಾಗಿರುವವನು, ಯತ್ ಯಾರ, ಕಲ ಭಾಗದ ಭಾಗ, ಸಹ ಅವನು, ಅಪಿ ನಿಶ್ಚಯವಾಗಿಯೂ, ಅನಂತಃ ಶೇಷನಾಗ, ತಂ ಅವನಿಗೆ, ಶ್ರೀ ನಿತ್ಯಾನಂದ ರಾಮಂ ಪ್ರಭು ನಿತ್ಯಾನಂದರ ರೂಪದಲ್ಲಿರುವ ಪ್ರಭು ಬಲರಾಮನಿಗೆ ಪ್ರಪದ್ಯೆ ನಾನು ಶರಣಾಗತನಾಗುತ್ತೇನೆ. ಅನುವಾದ. ಶ್ರೀ ನಿತ್ಯಾನಂದ ಬಲರಾಮನ ಪಾದಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವನ ಎರಡನೆಯ ಅಂಶವಾದ ವಿಷ್ಣುವು ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನೆ. ಆ ಕ್ಷೀರೋದಕ ಶಾಯಿ ವಿಷ್ಣುವು ಎಲ್ಲ ಜೀವಿಗಳ ಪರಮಾತ್ಮ ಮತ್ತು ಎಲ್ಲ ಬ್ರಹ್ಮಾಂಡಗಳ ಪಾಲಕ. ಶೇಷನಾಗನು ಅವನ ಉಪಭಾಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನಿಲ್ಲಿ ನಿತ್ಯಾನಂದ ಬಲರಾಮನ ಪಾದಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಕ್ಷೀರೋದಕ ಶಾಯಿ ವಿಷ್ಣುವಿನ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ. ಕ್ಷೀರೋದಕ ಶಾಯಿ ವಿಷ್ಣು ಎಲ್ಲಿದ್ದಾರೆ? ಕ್ಷೀರಸಾಗರದಲ್ಲಿ ಮಲಗಿದ್ದಾರೆ. ಮತ್ತೆ ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನಾಗಿ ಅವರು ಇದ್ದಾರೆ. ಮತ್ತೆ ಎಲ್ಲ ಬ್ರಹ್ಮಾಂಡದ ಪಾಲಕನು ಅವನೇ ಆಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇವರು ಯಾರ ಅಂಶ ಅಂದ್ರೆ ಇಲ್ಲಿ ಅವರು ಸಹ ನೋಡಿ, ಇಲ್ಲಿ ಕಲಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶೇಷನಾಗನಿಗೆ ಇಲ್ಲಿ ನಾವು ಕಲಾ ಅಂತ ಹೇಳ್ತೀವಿ, ಅಂದ್ರೆ ಉಪಭಾಗ. ಅಂದ್ರೆ ಅವರು ಸಹ ಯಾರು? ಕ್ಷೀರೋದಕ ಶಾಯಿ ವಿಷ್ಣುವಿನ ಅಂಶನೇ ಆಗಿದ್ದಾರೆ ಅಂತ. ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು ಸಾಗರದಲ್ಲಿ ಮಲಗಿದ್ದಾನಲ್ವಾ. ಅವನ್ ಯಾರ ಮೇಲೆ ಮಲಗಿದ್ದಾನೆ? ಅನಂತ ಶೇಷನ ಮೇಲೆ ಮಲಗಿದ್ದಾನೆ. ಆ ಶೇಷ ಅವನ ಹಾಸಿಗೆ. ಅಂದ್ರೆ ನಾವ್ ಹೇಳ್ತೀವಲ್ವಾ, ಪ್ರತಿಯೊಂದು ಭಗವಂತನಿಗೆ ಏನನ್ನ ಬಳಸ್ತೀವೋ ಎಲ್ಲಾ ವಸ್ತುಗಳನ್ನು ನಾವು ಬಲರಾಮ ಅಂತಾನೆ ನಾವು ಹೇಳ್ತಕ್ಕಂಥದ್ದು. ಅಂದ್ರೆ ಮೂಲ ಸಂಕರ್ಷಣನೇ ಅಲ್ವಾ, ಬಲರಾಮನಿಂದ ಸಂಕರ್ಷಣ ಬರ್ತಕ್ಕಂಥದ್ದು. ಅಂದ್ರೆ ಒಂದು ಛತ್ರಿ ಆಗ್ಬೋದು, ಪಾದಕೆ ಆಗ್ಬೋದು, ವಸ್ತ್ರ ಆಗ್ಬೋದು, ಮತ್ತೆ ಇದು ನಾವು ಮೃದಂಗವನ್ನ ಬಾರಿಸ್ತೀವಲ್ವಾ ಕೀರ್ತನೆಯಲ್ಲೆಲ್ಲ, ಪ್ರತಿಯೊಂದು ವಸ್ತುವನ್ನು ಅಲ್ಲಿ ಬಲರಾಮ ಅಂತ ನಾವು ಹೇಳ್ತೀವಿ. ಸೊ ವಿಷ್ಣುವಿನ ಸೇವೆ ಮಾಡೋಕೆ, ವಿಷ್ಣು ವಿಶ್ರಮಿಸೋಕೆ ಅವನ ಅಂಶ ಆದ ಶೇಷನೇ ಆಧಾರ ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು ಇಲ್ಲಿ ಸೇವೆಯನ್ನ ತಗೊಳ್ತಾನೆ, ಅನಂತ ಶೇಷ ಇಲ್ಲಿ ಸೇವಕನಾಗಿದ್ದಾನೆ ಅಂತ. ಅಂದ್ರೆ ಇಲ್ಲಿ ನಾವು ಇಲ್ಲಿ ಶೇಷನಾಗನನ್ನ ಸಾಮಾನ್ಯ ಅಂತ ತಿಳ್ಕೊಬಾರ್ದು. ಅವರು ಸಂಕರ್ಷಣನ ವಿಸ್ತರಣೆ. ಸಂಕರ್ಷಣ ಯಾರು? ನಿತ್ಯಾನಂದ ರಾಮ. ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು ಶೇಷನಿಗೆ ಒಡೆಯನಾಗಿದ್ದಾನೆ. ಆದ್ರೆ ಆ ಶೇಷನ ಮೂಲ ಸಂಕರ್ಷಣ, ನಿತ್ಯಾನಂದ ರಾಮ ಆಗಿದ್ದಾರೆ. ಸಂಕರ್ಷಣ ಮೂಲ ನಿತ್ಯಾನಂದ ರಾಮರೇ ಅಲ್ವಾ. ಆದ್ರಿಂದ ಇಲ್ಲಿ ಶೇಷನನ್ನ ವಿಷ್ಣುವಿನ ಅಂಶದ ಅಂಶ ಅಂತ ಹೇಳ್ತಿದ್ದಾರೆ. ಅದೇ ಸಮಯಕ್ಕೆ ಅಲ್ಲಿ ನಿತ್ಯಾನಂದರ ನೇರ ವಿಸ್ತರಣೆ ಕೂಡ ಅವರು ಹೌದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ.
ಶ್ಲೋಕ 110. ನಾರಾಯಣೇರ ನಾಭಿ ನಾಲ ಮಧ್ಯತೆ ಧರಣಿ ಧರಣೀರ ಮಧ್ಯೆ ಸಪ್ತ ಸಮುದ್ರ ಯೇ ಗಣಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ನ ಹೆಸರು ಕೂಗಿದ್ರಾ? ಓದಿ ಓದಿ ನಾಗವೇಣಿ ಮಾತಾಜಿ, ನನ್ನ ಹೆಸರು ಕೂಗಿದ್ರಾ? ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 110. ನಾರಾಯಣರ ನಾಭಿಜಾನಾಲ ಮಧ್ಯತೆ ಧರಿಣೆ ಧರಣೀರ ಮಧ್ಯ ಸಪ್ತ ಸಮುದ್ರ ಹೇ ಗಣಿ. ನಾರಾಯಣರ ಪ್ರಭು ನಾರಾಯಣನ ನಾಭಿ ನಾಲ ಒಕ್ಕಳಿಂದ ಹೊರಟು ನಾಳ ಮಧ್ಯತೆ ಒಳಗೆ ಧರಣಿ ಐಕ ಲೋಕಗಳು ಧರಣೇರ ಮಧ್ಯ ಐಕ ಲೋಕಗಳ ಮಧ್ಯದಲ್ಲಿ ಸಪ್ತ 7 ಸಮುದ್ರಗಳು ಏ ಗಣಿ ಎಂದು ಗಣಿತವಾಗಿವೆ. ಅನುವಾದ. ಶೀಲ ಬಹುಪಾದರಿಗೆ ಜಯವಾಗಲಿ. ಪ್ರಭು ನಾರಾಯಣನ ನಾಭಿ ಕಮಲದಿಂದ ಬೆಳೆದ ನಾಳದಲ್ಲಿ ಐಕ ಲೋಕಗಳು ನೆಲೆಸಿವೆ. ಈ ಲೋಕಗಳಲ್ಲಿ ಸಪ್ತ ಸಮುದ್ರಗಳಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಾರಾಯಣ ಯಾರು? ನಾರಾಯಣ ಇಲ್ಲಿ ಹೇಳ್ತಾ ಇರ್ತಕ್ಕಂತ ನಾರಾಯಣ ಗರ್ಭೋದಕಶಾಹಿ ವಿಷ್ಣು ಅಲ್ವಾ? ಇವನು ಎಲ್ಲದಕ್ಕೂ ಮೂಲ ಕಾರಣ ಆಗಿದ್ದಾನೆ ಅಲ್ವಾ? ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥವನು ಅವನೇ ಆಗಿದ್ದಾನೆ. ಅವನ ಹೊಕ್ಕಳಿನಿಂದ ಕಮಲದ ದಂಟು ಬರುತ್ತೆ. ಅಲ್ಲಿ ಸೃಷ್ಟಿಯ ಮೊದಲ ಮೆಟ್ಟಿಲು ಅಂತಾನೆ ಹೇಳ್ಬೋದು. ಫಸ್ಟ್ ಬರೋದೇ ಕಮಲದ ದಂಟು ಅಲ್ವಾ? ಆ ಕಮಲದ ದಂಟಿನ ಒಳಗೆ ನಮ್ಮ ಭೂಮಿ, ಸೂರ್ಯ, ಚಂದ್ರ, ಸ್ವರ್ಗ ಎಲ್ಲವೂ ಪ್ರತಿಯೊಂದು 14 ಲೋಕಗಳು ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳ್ತಿದ್ದಾರೆ ನೋಡಿ, ನಾಳದ ಒಳಗೇನೆ ಇರತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈ ಭೂಮಿಯಲ್ಲಿ 7 ದೊಡ್ಡ ದೊಡ್ಡ ಸಮುದ್ರಗಳೆಲ್ಲ ಇದೆ. ಸೊ ಎಲ್ಲವೂ ಸಹ ನಾಭಿಯ ಒಳಗಡೆ, ನಾಭಿ ಕಮಲದ ದಂಟಿನ ಒಳಗಡೆ ಇದೆ. ನಾಭಿ ಕಮಲದ ದಂಟಿನ ಒಳಗಡೆ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವು ಅನ್ಕೊಳ್ತೀವಲ್ವಾ, ಭೂಮಿ ತೇಲ್ತಾ ಇದೆ ಆಕಾಶದಲ್ಲಿ ಅಂತ ನಾವ್ ಅನ್ಕೊಳ್ತೀವಿ. ಆಕಾಶದಲ್ಲಿ ಭೂಮಿ ತೇಲ್ತಾ ಇದೆ ಅಂತಾನೆ ನಾವೆಲ್ಲ ಅನ್ಕೊಂಡಿರೋದಲ್ವಾ? ಆದ್ರೆ ನಮ್ಗೆ ಶಾಸ್ತ್ರ ಇಲ್ಲಿ ಏನ್ ಹೇಳ್ತಾ ಇದೆ? ಭೂಮಿ ಆಕಾಶದಲ್ಲಿಲ್ಲ, ವಿಷ್ಣುವಿನ ಹೊಕ್ಕಳಿನಲ್ಲಿ ಬರ್ತಕ್ಕಂತಹ ಕಮಲದ ದಂಟಿನ ಒಳಗಡೆ ಇದೆಯಂತೆ ನೋಡಿ. ಚೆನ್ನಾಗಿದೆ ಅಲ್ವಾ? ಹೇಗೆ ತೆಂಗಿನಕಾಯಿ ಒಳಗಡೆ ನೀರಿರುತ್ತಲ್ವಾ, ಹಾಗೆ ನಾವೆಲ್ಲ ಆ ಕಮಲದ ದಂಟಿನ ಒಳಗಡೆ ನಾವಿದೀವಿ. ನಮ್ಮ ಭೂಮಿ ಮತ್ತೆ 7 ದ್ವೀಪಗಳು, 7 ಸಮುದ್ರಗಳು ಎಲ್ಲ ಮುಂದೆ ಕೊಡ್ತಾರೆ ಯಾವ್ಯಾವ ಸಮುದ್ರ ಇದೆ ಅಂತ. ಸೊ ಎಲ್ಲವೂ ಸಹ ಆ ನಾಭಿಯ ಕಮಲದ ದಂಟಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಈ ನಾರಾಯಣ ಯಾರಾಗಾದ್ರೆ? ಈ ನಾರಾಯಣ ಗರ್ಭೋದಕಶಾಹಿ ವಿಷ್ಣು. ಆ ವಿಷ್ಣು ಯಾರ ಅಂಶ? ನಿತ್ಯಾನಂದ ರಾಮರ ಅಂಶ. ನಮ್ಗೆ ಇಲ್ಲೆಲ್ಲಾ ನಿತ್ಯಾನಂದ ರಾಮರನ್ನೇ ಗ್ಲೋರಿಫೈ ಮಾಡ್ತಾ ಇರ್ತಕ್ಕಂಥದ್ದು. ನೀವು ನಿತ್ಯಾನಂದ ರಾಮರನ್ನ ಅರ್ಥ ಮಾಡ್ಕೋಬೇಕು, ಯಾರವರು ಅಂತ. ಹರೇ ಕೃಷ್ಣ. ಶ್ಲೋಕ 111. ತಾಂಹ ಶಿರೋದಾದಿ ಮಧ್ಯೆ ಶ್ವೇತಾ ದೀಪ ನಾಮ ಪಾಲಾಯಿತ ವಿಷ್ಣು ತಾರ ಸೇಹಿ ನಿಜಧಾಮ. ದಾಕ್ಷಾಯಿನಿ ಮಾತಾಜಿ. ಮಾತಾಜಿ ನಾನು ಓದ್ಲಾ? ಕ್ಷೀರೋದಧಿ ಮಧ್ಯೆ ದ್ವೀಪ ನಾಮ ಪಾಲಾಯಿತ ವಿಷ್ಣು ತಾದ್ರ ಸೇಯಿ ನಿಜ ಧಾಮ. ಅದರೊಳಗೆ ಕ್ಷೀರ ಉದದಿ ಮಧ್ಯೆ ಹಾಲಿನ ಸಮುದ್ರದ ಮಧ್ಯದಲ್ಲಿ ಶ್ವೇತದೀಪ ಎಂಬ ಹೆಸರಿನ ನಡುಗಡ್ಡೆ. ಪಾಲಹಿತ ವಿಷ್ಣು, ಪಾಲಕ ಪ್ರಭು ವಿಷ್ಣು. ತಾಜ್ರ ಅವನ, ಸೇಯಿ ಅದು, ನಿಜಧಾಮ ಸ್ವಂತ ನಿವಾಸ. ಅನುವಾದ. ಶ್ರೀಲ ಪ್ರಭುಪಾದ್ ಕಿ ಜೈ. ಅಲ್ಲಿ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಪಾಲಕನಾದ ಪ್ರಭು ವಿಷ್ಣುವಿನ ನಿವಾಸ ಸ್ಥಾನವಾದ ಶ್ವೇತದ್ವೀಪವಿದೆ. ಭಾವಾರ್ಥ ಓದಿದ ಮಾತಾಜಿ? ಭಾವಾರ್ಥ. ಸಿದ್ಧಾಂತ ಶಿರೋಮಣಿ ಎಂಬ ಜ್ಯೋತಿಷ್ಯ ಗ್ರಂಥದಲ್ಲಿ ನಾನಾ ಸಮುದ್ರಗಳನ್ನ ಕುರಿತು ಹೀಗೆ ವಿವರಿಸಲಾಗಿದೆ. ಉಪ್ಪು ನೀರಿನ ಸಮುದ್ರ, ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ತುಪ್ಪದ ಸಮುದ್ರ, ಕಬ್ಬಿನ ಹಾಲಿನ ಸಮುದ್ರ, ಮದ್ಯದ ಸಮುದ್ರ ಮತ್ತು ಸಿಹಿ ನೀರಿನ ಸಮುದ್ರ. ಉಪ್ಪು ನೀರಿನ ಸಮುದ್ರದ ದಕ್ಷಿಣ ಭಾಗದಲ್ಲಿ ಹಾಲಿನ ಸಮುದ್ರವಿದೆ. ಅಲ್ಲಿ ಕ್ಷೀರೋದಕಶಾಹಿ ವಿಷ್ಣುವು ನೆಲೆಸಿದ್ದಾನೆ. ಅಲ್ಲಿ ಬ್ರಹ್ಮನೇ ಮೊದಲಾದ ದೇವತೆಗಳು ಅವನನ್ನು ಆರಾಧಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ನಮ್ಗೆ ಕ್ಷೀರಸಾಗರ ಎಲ್ಲಿದೆ ಅಂತ ಹೇಳ್ತಿದ್ದಾರೆ. ಕ್ಷೀರಸಾಗರದಲ್ಲಿ ಯಾರಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕ್ಷೀರಸಾಗರದ ಮಧ್ಯದಲ್ಲಿ ನಮ್ಗೆ ಶ್ವೇತ ದ್ವೀಪ ಅಂತಿದೆ. ಸೊ ಅಲ್ಲಿ ಕ್ಷೀರೋದಕಶಾಹಿ ವಿಷ್ಣು ವಾಸವಾಗಿದ್ದಾನೆ. ಅದು ಅವನ ನಿವಾಸ ಸ್ಥಾನ. ಎಲ್ಲಿ? ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ವೇತ ದ್ವೀಪ ಇದೆ, ಅಲ್ಲಿ ಕ್ಷೀರೋದಕಶಾಹಿ ವಿಷ್ಣು ವಾಸ ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಗೆ ಸಿದ್ಧಾಂತ ಶಿರೋಮಣಿಯಲ್ಲಿ ನಮ್ಗೆ ಇನ್ನೂ 7 ಸಮುದ್ರಗಳ ಬಗ್ಗೆ ನಮ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಗೊತ್ತಿರೋದು ನಮ್ಗೇನು ಉಪ್ಪು ನೀರಿನ ಸಮುದ್ರ ನಾವ್ ಇಲ್ಲಿ ನೋಡೋದು ಅಲ್ವಾ, ಅಷ್ಟೇ ಗೊತ್ತು. ನೋಡಿ ಅದ್ರ ಜೊತೆಗೆ ಬೇರೆ ಏನೇನ್ ಸಮುದ್ರ ಇದೆ? ಹಾಲಿನ ಸಮುದ್ರ ಇದೆ, ಮೊಸರಿನದ್ದೇ ಸಮುದ್ರ ಇದೆ, ತುಪ್ಪದ ಸಮುದ್ರ ಇದೆ, ಕಬ್ಬಿನ ಹಾಲಿನ ಸಮುದ್ರ ಇದೆ, ಮದ್ಯದ ಸಮುದ್ರ ಏನೂ ಇದೆ, ಮತ್ತೆ ಸಿಹಿ ನೀರಿನ ಸಮುದ್ರ ಇದೆಯಂತೆ. ಇಲ್ಲಿ ಉಪ್ಪು ನೀರಿನ ಸಮುದ್ರದ ದಕ್ಷಿಣ ಭಾಗದಲ್ಲಿ ನಮ್ಗೆ ಕ್ಷೀರಸಾಗರ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕ್ಷೀರೋದಕಶಾಹಿ ವಿಷ್ಣು ವಾಸ ಆಗಿದ್ದಾರೆ. ಅಲ್ಲಿ ಬ್ರಹ್ಮ ಎಲ್ಲಾ ದೇವತೆಗಳು ಹೋಗ್ಬಿಟ್ಟು ಏನಾದ್ರು ಕಷ್ಟ ಬಂದ್ರೆ ಸಾಕು ಅಲ್ಲಿ ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಸೊ ಅವಾಗ ಭಗವಂತ ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇರುತ್ತೋ ಅದನ್ನ ಅಲ್ಲಿಂದ ಆಲಿಸ್ಕೊಂಡು ನಂತರ ಅದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಅಲ್ವಾ. ಕೃಷ್ಣಾವತಾರದಲ್ಲೂ ಹಾಗೆ ಭೂಮಿ ತಾಯಿಗೆ ಯಾವಾಗ ಭೂಮಿಯ ಭಾರ ಆಗುತ್ತೆ, ಈ ಜನಗಳಿಂದ ಭಾರ ಆಗಿರೋದಿಲ್ಲ, ಪಾಪಗಳಿಂದ ಭಾರ ಆಗಿರುತ್ತೆ. ಆಗ ಅವಳು ಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಆಗ ಬ್ರಹ್ಮ ಮತ್ತೆ ಭೂಮಿ ದೇವಿ ಹೋಗ್ಬಿಟ್ಟು ಅಲ್ಲಿ ಕ್ಷೀರೋದಕ ಸಮುದ್ರದ ಹತ್ರ ಅಲ್ಲಿ ಭಗವಂತನಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಭಗವಂತ ಹೇಳ್ತಾರೆ ನಾನು ಕೃಷ್ಣಾವತಾರದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಬಂದು ಧರ್ಮವನ್ನ ರಕ್ಷಣೆಯನ್ನ ಮಾಡ್ತಾರೆ. ಹೀಗೆ ಎಲ್ಲಾ ದೇವತೆಗಳಿಗೆ ಏನಾದ್ರು ಕಷ್ಟ ಬಂದ್ರೆ ಅವ್ರು ಎಲ್ಲೋಗ್ತಾರೆ? ನಾವೆಲ್ಲ ಕಷ್ಟ ಬಂದ್ರೆ ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೆ ಓಡೋಗ್ತೀವಿ ಅಲ್ವಾ. ಹಾಗೆ ದೇವತೆಗಳಿಗೆ ಕಷ್ಟ ಬಂದಾಗ ಏನ್ ಮಾಡ್ತಾರೆ? ಅವರೆಲ್ಲ ಕ್ಷೀರೋದಕ ಸಮುದ್ರಕ್ಕೆ, ಕ್ಷೀರಸಾಗರದ ಹತ್ರ ಹೋಗ್ಬಿಟ್ಟು ಭಗವಂತನಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹರೇ ಕೃಷ್ಣ. ಸಕಲ ಜೀವೇರಾತಿ ಹೋ ಆಯಾ ಅಂತರ್ಯಾಮಿ, ಜಗತ್ ಪಾಲಕತಿ ಹೋ ಜಗತೇರ ಸ್ವಾಮಿ. ಹರೇ ಕೃಷ್ಣ. ಭವ್ಯ ಮಾತೆ. ಹರೇ ಕೃಷ್ಣ. ಮತ್ತೆ ಶ್ಲೋಕ 112. ಸಕಲ ಜೀವೇರಾತಿ ಹೋ ಹಾಯೇ ಅಂತರ್ಯಾಮಿ, ಜಗತ್ ಪಾಲಕಾತಿ ಹೋ ಜಗತೇರ ಸ್ವಾಮಿ. ಸಕಲ ಎಲ್ಲ ಜೀವೇರ ಜೀವಿಗಳ, ತಿಹೋ ಅವನು, ಹಯೇ ಆಗಿದ್ದಾನೆ, ಅಂತರ್ಯಾಮಿ ಪರಮಾತ್ಮ, ಜಗತ್ ಪಾಲಕ ಐಹಿಕ ಜಗತ್ತಿನ ಪಾಲಕ, ತೀಹೋ ಅವನು, ಜಗತೇರ ಸ್ವಾಮಿ ಐಹಿಕ ಪ್ರಪಂಚದ ಒಡೆಯ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವನು ಸಮಸ್ತ ಜೀವಿಗಳ ಪರಮಾತ್ಮ, ಅವನು ಈ ಐಹಿಕ ಜಗತ್ತನ್ನು ಪಾಲಿಸುತ್ತಾನೆ, ಅವನೇ ಇದರ ಒಡೆಯ. ಭಾವಾರ್ಥ ಮತ್ತೆ ಭಾವಾರ್ಥ. ಲಘು ಭಾಗವತಾಮೃತವು ಪೂರ್ವ 2.36 ಇಂದ 42 ಈ ಬ್ರಹ್ಮಾಂಡದಲ್ಲಿರುವ ವಿಷ್ಣು ಲೋಕದ ವರ್ಣನೆಯನ್ನು ವಿಷ್ಣು ಧರ್ಮೋತ್ತರದಿಂದ ಉದ್ಧರಿಸಿ ಹೀಗೆ ಕೊಟ್ಟಿದೆ. ಪ್ರಭು ಶಿವನ ಲೋಕವಾದ ರುದ್ರಲೋಕದ ಮೇಲುಭಾಗದಲ್ಲಿ ವಿಷ್ಣು ಲೋಕವೆಂಬ ಲೋಕವಿದೆ. ಅದರ ಸುತ್ತಳತೆಯು 4 ಲಕ್ಷ ಮೈಲಿಗಳು. ಯಾವುದೇ ಮರ್ತ್ಯ ಜೀವಿಗೆ ಅದು ಅಗಮ್ಯವಾದುದು. ಆ ವಿಷ್ಣು ಲೋಕದ ಮೇಲುಭಾಗದಲ್ಲಿ ಮತ್ತು ಸುಮೇರು ಪರ್ವತದ ಪೂರ್ವದಲ್ಲಿ ಕ್ಷಾರ ಸಮುದ್ರದಲ್ಲಿ ಮಹಾವಿಷ್ಣು ಲೋಕವೆಂಬ ಸುವರ್ಣ ದ್ವೀಪವಿದೆ. ಪ್ರಭು ಬ್ರಹ್ಮ ಮತ್ತು ಇತರ ದೇವತೆಗಳು ಪ್ರಭು ವಿಷ್ಣುವನ್ನು ನೋಡುವುದಕ್ಕಾಗಿ ಕೆಲವು ಸಲ ಅಲ್ಲಿಗೆ ಹೋಗುತ್ತಾರೆ. ಪ್ರಭು ವಿಷ್ಣುವು ಅಲ್ಲಿ ಐಶ್ವರ್ಯ ದೇವತೆಯೊಡನೆ ವಿಶ್ರಾಮಿಸುತ್ತಾನೆ. ವರ್ಷ ಋತುವಿನ 4 ತಿಂಗಳಿನಲ್ಲಿ ಅವನು ಶೇಷನಾಗನ ತಲ್ಪದಲ್ಲಿ ಮಲಗಿ ಅಮೋದವನ್ನು ಅನುಭವಿಸುತ್ತಾನೆ ಎಂದು ಹೇಳಲಾಗಿದೆ. ಸುಮೇರುವಿನ ಪೂರ್ವಕ್ಕೆ ಕ್ಷೀರ ಸಮುದ್ರವಿದೆ. ಅಲ್ಲಿ ಶ್ವೇತದ್ವೀಪದ ಶ್ವೇತ ನಗರದಲ್ಲಿ ಪ್ರಭುವು ಶೇಷ ಸಿಂಹಾಸನದ ಮೇಲೆ ತನ್ನ ಪತ್ನಿ ಲಕ್ಷ್ಮಿಯೊಡನೆ ಆಸೀನನಾಗಿರುವುದನ್ನು ನೋಡಬಹುದು. ಈ ರೂಪದಲ್ಲಿರುವ ವಿಷ್ಣುವು ಕೂಡ ಮಳೆಗಾಲದ 4 ತಿಂಗಳುಗಳಲ್ಲಿ ನಿದ್ರಾಸುಖವನ್ನು ಉಪಭೋಗಿಸುತ್ತಾನೆ. ಕ್ಷೀರ ಸಮುದ್ರದಲ್ಲಿರುವ ಶ್ವೇತದ್ವೀಪವು ಕ್ಷಾರ ಸಮುದ್ರದ ದಕ್ಷಿಣದಲ್ಲಿದೆ. ಶ್ವೇತದ್ವೀಪದ ವಿಸ್ತರಣವು 2 ಲಕ್ಷ ಚದರ ಮೈಲಿಗಳೆಂದು ಲೆಕ್ಕ ಹಾಕಲಾಗಿದೆ. ಲೋಕೋತ್ತರವಾದ ಈ ಮನೋಹರ ದ್ವೀಪವು ಪ್ರಭು ವಿಷ್ಣು ಮತ್ತು ಅವನ ಪತ್ನಿಯನ್ನು ಸಂತುಷ್ಟಿಗೊಳಿಸಲು ಕಲ್ಪವೃಕ್ಷಗಳಿಂದ ಅಲಂಕೃತವಾಗಿದೆ. ಬ್ರಹ್ಮಾಂಡ ಪುರಾಣ, ವಿಷ್ಣು ಪುರಾಣ, ಮಹಾಭಾರತ ಮತ್ತು ಪದ್ಮ ಪುರಾಣಗಳಲ್ಲೂ ಕೆಳಕಂಡ ಮತ್ತೆ ಸ್ವಲ್ಪ ಮೇಲೆ ಮಾಡಿ.
ಉಲ್ಲೇಖವಿದೆ. 11.15.18 ಶ್ವೇತದ್ವೀಪ ಪತೌ ಚಿತ್ತಂ ಶುದ್ಧೇ ಧರ್ಮಮಯೇ ಮಯಿ ದರಾಯನ್ ಶ್ವೇತತಾಂ ಯಾತಿ ಷಡ್ ಊರ್ಮಿರಹಿತೋ ನರಃ. ನನ್ನ ಪ್ರೀತಿಯ ಉದ್ದವ ಶ್ವೇತ ದ್ವೀಪದಲ್ಲಿರುವ ವಿಷ್ಣುವೆಂಬ ನನ್ನ ದಿವ್ಯ ರೂಪವು ದೈವತ್ವದಲ್ಲಿ ನನಗೆ ಸಮಾನವಾಗಿದೆ. ಯಾರು ಈ ಶ್ವೇತ ದ್ವೀಪದ ಪ್ರಭುವನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾನೆಯೋ ಅವನು ಹಸಿವು, ನೀರಡಿಕೆ, ಜನನ, ಮೃತ್ಯು, ಶೋಕ ಮತ್ತು ಮಾಯವೆಂಬ ಷಡ್ ಶೋಭೆಗಳ ಯಾತನೆಯಿಂದ ಮುಕ್ತನಾಗುತ್ತಾನೆ. ಹೀಗೆ ವ್ಯಕ್ತಿಯು ತನ್ನ ಮೂಲ ದಿವ್ಯ ರೂಪವನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್, ನಮ್ಗೆ ಇಲ್ಲಿ ವಿಷ್ಣು ಲೋಕದ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ರುದ್ರ ಲೋಕದ ಮೇಲೆ, ಅಂದ್ರೆ ಶಿವಲೋಕದ ಮೇಲೆ ವಿಷ್ಣು ಲೋಕ ಅಂತಕ್ಕಂತಹ ಗ್ರಹ ಇದಂತೆ. ಅದ್ರ ಸುತ್ತಳತೆ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು 4 ಲಕ್ಷ ಮೈಲಿ ಇದೆಯಂತೆ. ಅದು ಅಲ್ಲಿಗೆ ಯಾರು ಮನುಷ್ಯರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಂತರ ಅಲ್ಲಿಂದ ಮುಂದೆ ಮಹಾವಿಷ್ಣು ಲೋಕ ಇದೆ. ಆ ವಿಷ್ಣು ಲೋಕದ ಮೇಲೆ ಸುಮೇರು ಪರ್ವತ ಇದೆಯಂತೆ. ಆ ಸುಮೇರು ಪರ್ವತದ ಪೂರ್ವಕ್ಕೆ ಉಪ್ಪು ನೀರಿನ ಸಮುದ್ರದಲ್ಲಿ ಒಂದು ಚಿನ್ನದ ದ್ವೀಪ ಇದೆ. ಮಹಾವಿಷ್ಣು, ಒಂದ್ ನಿಮಿಷ ಮಾತಾಜಿ, ಸಾರಿ ಮಾತಾಜಿ. ಇಲ್ಲಿ ಮಹಾವಿಷ್ಣು ಲೋಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಆ ಮಹಾವಿಷ್ಣು ಲೋಕ ಎಲ್ಲಿದೆ? ಸುಮೇರು ಪರ್ವತದ ಪೂರ್ವಕ್ಕೆ. ಅಂದ್ರೆ ಇಲ್ಲಿ ಉಪ್ಪು ನೀರಿನ ಸಮುದ್ರ ಇದೆ. ಕ್ಷಾರ ಸಮುದ್ರ ಅಂದ್ರೆ ಉಪ್ಪು ನೀರಿನ ಸಮುದ್ರ. ಆ ಸಮುದ್ರದಲ್ಲಿ ಒಂದು ಚಿನ್ನದ ದ್ವೀಪ ಇದೆಯಂತೆ. ಅದಕ್ಕೆ ಮಹಾವಿಷ್ಣು ಲೋಕ ಅಂತ ಹೇಳ್ತಾರೆ. ನಂತರ ಇಲ್ಲಿ ಬ್ರಹ್ಮ ಮತ್ತೆ ಇತರ ದೇವತೆಗಳೆಲ್ಲ ಭಗವಂತನನ್ನ ಭೇಟಿ ಮಾಡ್ಲಿಕ್ಕೆ ಕೆಲವೊಂದ್ಸರಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಭಗವಂತ ಲಕ್ಷ್ಮಿ ಜೊತೆ ಶೇಷನಾಗನ ಹಾಸಿಗೆ ಮೇಲೆ ಮಲಗಿರ್ತಾನಂತೆ. ಇನ್ನ ಮಳೆಗಾಲದ 4 ತಿಂಗಳಲ್ಲಿ ಅವನು ನಿದ್ರೆ ಮಾಡ್ತಾ ಆನಂದಿಸ್ತಾನೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ಮಳೆಗಾಲದ 4 ತಿಂಗಳು ನಮ್ಗೆಲ್ಲ ಗೊತ್ತಲ್ವಾ, ಚಾತುರ್ಮಾಸ್ಯ ಅಂತ ನಾವು ಹೇಳ್ತೀವಿ. ಆ ಚಾತುರ್ಮಾಸ್ಯದ ಸಮಯದಲ್ಲಿ ಭಗವಂತ ವಿಶ್ರಾಂತಿ ಪಡಿತಾನೆ ಅಂತ. ಇನ್ನ ಶ್ವೇತ ದೀಪದ ಬಗ್ಗೆ ಹೇಳ್ತಿದ್ದಾರೆ. ಆ ಸುಮೇರು ಪರ್ವಕ್ಕೆ ಸುಮೇರು ಪರ್ವತದ ಪೂರ್ವಕ್ಕೆ ಒಂದು ಕ್ಷೀರಸಾಗರ ಇದೆ. ಅಲ್ಲಿ ಶ್ವೇತ ದ್ವೀಪದ ಮೇಲೆ ಶ್ವೇತ ನಗರ ಇದೆಯಂತೆ. ಅಲ್ಲಿ ಭಗವಂತ ಲಕ್ಷ್ಮಿ ಜೊತೆ ಶೇಷ ಸಿಂಹಾಸನದ ಮೇಲೆ ಕೂತಿರ್ತಾನೆ. ನಾವ್ ಅವಾಗ್ಲೇ ಏನ್ ನೋಡಿದ್ವಿ, ಅಲ್ಲಿ ಮಹಾವಿಷ್ಣು ಲೋಕದಲ್ಲಿ ಅವರು ಮಲಗಿದ್ರು ಅಲ್ವಾ ಶೇಷನ ನಾಗನ ಮೇಲೆ. ಇಲ್ಲಿ ಶ್ವೇತ ದ್ವೀಪದಲ್ಲಿ ಅವರು ಲಕ್ಷ್ಮಿಯ ಜೊತೆ ಅನಂತ ಶೇಷನ ಮೇಲೆ ಕೂತಿರ್ತಾರೆ ಅಂತ ಹೇಳ್ತಿದ್ದಾರೆ. ಶೇಷನ ಸಿಂಹಾಸನದ ಮೇಲೆ ಕೂತಿರೋದನ್ನ ನಾವು ನೋಡ್ಬೋದು. ಅಲ್ಲೂ ಸಹ ಮಳೆಗಾಲದ 4 ತಿಂಗಳು ಅಂದ್ರೆ ಚಾತುರ್ಮಾಸ್ಯದಲ್ಲಿ ಅವರು ಅಲ್ಲಿ ಆನಂದವನ್ನ ಪಡ್ತಾರೆ, ಅಂದ್ರೆ ವಿಶ್ರಾಂತಿಯನ್ನ ತಗೊಳ್ತಾರೆ ಅವರು ಅಂತ. ಅಂದ್ರೆ ಈ ಶ್ವೇತ ದ್ವೀಪದ ವಿಸ್ತೀರ್ಣವನ್ನು ಸಹ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅದೇ 2 ಲಕ್ಷ ಚದರ ಮೈಲಿ ಅಂತ ಹೇಳ್ತಿದ್ದಾರೆ. ಇದು ಅತ್ಯಂತ ಸುಂದರವಾದ ದ್ವೀಪ ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಕಲ್ಪವೃಕ್ಷಗಳಿಂದ ಅಲಂಕರಿಸಲಾಗಿದೆ. ಯಾಕೆಂದ್ರೆ ವಿಷ್ಣು ಅವನ ಪತ್ನಿ ಲಕ್ಷ್ಮೀ ದೇವಿಯನ್ನ ಸಂತೋಷ ಪಡಿಸ್ಲಿಕ್ಕೆ ಆ ಕಲ್ಪವೃಕ್ಷಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ಅಂತ. ಇಲ್ಲಿ ಶ್ವೇತ ದ್ವೀಪದ ಉಲ್ಲೇಖವನ್ನ ಬ್ರಹ್ಮಾಂಡ ಪುರಾಣ, ವಿಷ್ಣು ಪುರಾಣ, ಮಹಾಭಾರತ ಮತ್ತೆ ಪದ್ಮ ಪುರಾಣಗಳಲ್ಲಿ ಮತ್ತೆ ಶ್ರೀಮದ್ ಭಾಗವತದ 11ನೇ ಸ್ಕಂದ 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲೂ ನಮ್ಗೆ ಹೇಳ್ತಾರೆ. ಭಗವಂತನೇ ಹೇಳ್ತಕ್ಕಂಥದ್ದು ಉದ್ದವನಿಗೆ ಶ್ವೇತ ದ್ವೀಪದಲ್ಲಿ ಇರ್ತಕ್ಕಂತಹ ವಿಷ್ಣು ಯಾರು? ಕ್ಷೀರೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅಲ್ವಾ. ಕ್ಷೀರೋದಕಶಾಹಿ ವಿಷ್ಣುವಿನಲ್ಲಿ ನದಕಶಾಹಿ ವಿಷ್ಣುವನ್ನ ತನ್ನ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೋ ಅವರು ಈ 6 ಯಾತನೆಗಳಿಂದ ಹೊರಗಡೆ ಬರ್ತಾರಂತೆ. ಏನೇನದು? ಹಸಿವು, ಬಾಯಾರಿಕೆ, ಹುಟ್ಟು, ಸಾವು, ಶೋಕ ಮತ್ತೆ ಭ್ರಮೆ ಅಥವಾ ಮಾಯೆ ಅಂತಾನು ನಾವು ಹೇಳ್ತೀವಿ. ಈ 6 ಯಾತನೆಗಳಿಂದ ಅವರು ಮುಕ್ತರಾಗ್ತಾರಂತೆ. ಯಾರು? ಕ್ಷೀರೋದಕಶಾಹಿ ವಿಷ್ಣುವನ್ನ ಹೃದಯದಲ್ಲಿ ಸ್ಥಾಪಿಸ್ಕೊಂಡಿರ್ತಕ್ಕಂಥವ್ರು. ಹೀಗೆ ವ್ಯಕ್ತಿ ತನ್ನ ಮೂಲ ದಿವ್ಯ ರೂಪವನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ. ಯಾವಾಗ ನಾವು ಭಗವಂತನನ್ನ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತೀವಿ, ಆವಾಗ ನಾವು ಸಹ ನಮ್ಮ ಮೂಲ ರೂಪ ದಿವ್ಯ ರೂಪವನ್ನ ನಾವು ಸಹ ಪಡ್ಕೋಬಹುದಲ್ವಾ. ನಮಗೂ ಭಗವಂತನ ಧಾಮಕ್ಕೆ ಹೋದ್ರೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ನಮ್ಗೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇಲ್ಲಿ ತೋರ್ಸಿರ್ತಕ್ಕಂತ 6 ಯಾತನೆಗಳು ಅಲ್ಲಿ ಇರೋದಿಲ್ಲ. ಹರೇ ಕೃಷ್ಣ. ಶ್ಲೋಕ 113. ಯುಗ ಮನ್ವಂತರೆ ಧರಿ ನಾನಾ ಅವತಾರ ಧರ್ಮ ಸಂಸ್ಥಾಪನ ಕರೆ ಅಧರ್ಮ ಸಂಹಾರ.
ಮಾತಾಜಿ. ಹರೇ ಕೃಷ್ಣ. ಧ್ಯಾನವಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಅಲ್ಲ. ಶ್ಲೋಕ 113. ಯುಗ ಮನ್ಮಂತರೇ ಧಾರಿ ನಾನಾ ಅವತಾರ ಧರ್ಮ ಸಂಸ್ಥಾಪಕಾರೇ ಅರ್ಥಮಃ ಸಹರಾಮ್. ಶೀಲ ಪ್ರಭುಪಾದ್ ಕಿ ಜೈ. ಯುಗ ಮನು ಅನ್ನೇರ ಯುಗಗಳು ಮತ್ತೆ ಮನ್ವಂತರಗಳಲ್ಲಿ ಧರಿಸಿ ನಾನಾ ಬಗೆಯ ಅವತಾರಗಳು ಧರ್ಮ ಸಂಸ್ಥಾಪನಾಕಾರೆ ಧರ್ಮ ತತ್ವಗಳನ್ನು ಸಂಸ್ಥಾಪನೆ ಮಾಡಲು, ಅಧರ್ಮ ಸಂಹಾರ ಅಧರ್ಮ ಕ್ರಿಯೆಗಳನ್ನು ನಾಶ ಮಾಡಲು. ಅನುವಾದ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದಿಗೆ ಜಯವಾಗಲಿ. ನಿಜವಾದ ಧರ್ಮ ತತ್ವಗಳನ್ನು ಸ್ಥಾಪನೆ ಮಾಡಲು ಮತ್ತು ಅಧರ್ಮ ಕ್ರಿಯೆಗಳನ್ನು ನಾಶ ಮಾಡಲು ಅವನು ಯುಗಗಳಲ್ಲಿ ನಾನಾ ಅವತಾರಗಳಲ್ಲಿ ಆವಿರ್ಭವಿಸುತ್ತಾನೆ. ಭಾವಾರ್ಥ: ಕ್ಷೀರಸಾಗರದಲ್ಲಿ ಮಲಗಿರುವ ಪ್ರಭು ವಿಷ್ಣುವಿನು ಬ್ರಹ್ಮಾಂಡದ ನಿಯಮಗಳನ್ನು ಉಳಿಸಿಕೊಂಡು ಬರಲು ಮತ್ತು ಗಲಭೆಯ ಕಾರಣಗಳನ್ನು ನಾಶ ಮಾಡಲು ನಾನಾ ರೂಪಗಳಲ್ಲಿ ತತ್ವ ಅವತರಿಸುತ್ತಾನೆ. ಅಂತಹ ತತ್ವಾವತಾರಗಳು ಪ್ರತಿಯೊಂದು ಮನ್ವಂತರದಲ್ಲೂ ಕಂಡುಬರುತ್ತವೆ. ಬ್ರಾಕೆಟ್ ಅಲ್ಲಿ ಅಂದರೆ 71 into 4,322,000 ವರ್ಷಗಳ ಜೀವಿಗಳ ಪ್ರತಿಯೊಬ್ಬ ಮನುವಿನ ಆಡಳಿತದ ಅವಧಿಯಲ್ಲಿ ಬ್ರಾಕೆಟ್ ಕ್ಲೋಸ್ ಬ್ರಹ್ಮನ ಒಂದು ದಿನದಲ್ಲಿ ಅಂತಹ 14 ಜನ ಮನುಗಳು ಒಬ್ಬೊಬ್ಬರ ಮೇಲೆ ಒಬ್ಬರಂತೆ ಹುಟ್ಟಿ ಸಾಯುತ್ತಾರೆ. ಇಲ್ಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಪ್ರತಿಯೊಂದು ಯುಗದಲ್ಲೂ ಭಗವಂತ ಬರ್ತಾನೆ. ಯಾಕೆ ಬರ್ತಾನೆ? ಅಧರ್ಮ ಯಾವಾಗ ಜಾಸ್ತಿ ಆಗತ್ತೆ, ಸೊ ಅವಾಗ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಭಗವಂತ ಬರ್ತಾನೆ ಅಲ್ವಾ. ಜಗತ್ತಿನಲ್ಲಿ ಯಾವಾಗ ಧರ್ಮ ಕುಸಿಯುತ್ತೆ, ಅಧರ್ಮ ತಲೆ ಎತ್ತಿದಾಗ ಏನ್ ಮಾಡ್ತಾನೆ? ಈ ಕ್ಷೀರೋದ ಕಷಾಯ ವಿಷ್ಣು ಸುಮ್ನೆ ಕುತ್ಕೊಳ್ಳೋದಿಲ್ಲ, ಅವ್ನ್ ಕೆಳಗಿಳಿದು ಬರ್ತಾನಂತೆ ನೋಡಿ. ಪ್ರತಿ ಯುಗದಲ್ಲಿ ಪ್ರತಿ ಮನುವಿನ ಕಾಲದಲ್ಲಿಯೂ ಇದು ನಡೀತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಗೊತ್ತು 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಸೇರಿ ಒಂದು ಮಹಾಯುಗ ಅಂತ ನಾವು ಹೇಳ್ತೀವಿ. ಸೊ ಈ ಮಹಾಯುಗ ಅಂದ್ರೆ 43,20,000 ವರ್ಷಗಳಿರುತ್ತೆ. ಅಂದ್ರೆ ಇಂತಹ 71 ಮಹಾಯುಗಗಳು ಸೇರಿದ್ರೆ 1 ಮನ್ವಂತರ ಆಗತ್ತೆ. 1 ಮನ್ವಂತರ ಅಂದ್ರೆ ಅಲ್ಲಿಗೆ ಎಷ್ಟು? 30,67,20,000 ವರ್ಷನಂತೆ. ಎಷ್ಟು ದೊಡ್ಡ ಕಾಲ ಅಲ್ವಾ ಇದು. ಸೊ ಆ ಕಾಲಕ್ಕೆ ನಾವು ಮನ್ವಂತರ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದಾರಲ್ವಾ. 71 ಮನ್ವಂತರಗಳು ಆದಾಗ ಒಂದು ಮನು ಬದಲಾಗ್ತಾ ಇರ್ತಾನೆ. ಅಂದ್ರೆ 14 ಮನು ಬಂದು ಹೋಗ್ತಾರೆ ಬ್ರಹ್ಮನಿಗೆ ಒಂದು ದಿನ ಇದ್ದಾಗ. ಅಂದ್ರೆ 432 ಕೋಟಿ ವರ್ಷ ಆಗತ್ತೆ ಒಟ್ಟು. ಸೊ ರಾತ್ರಿನೂ ಇಷ್ಟೇ ದೀರ್ಘವಾಗಿರುತ್ತೆ. ಬ್ರಹ್ಮ ಇಂತಹ 100 ವರ್ಷಗಳ ಕಾಲ ಬದುಕ್ತಾನೆ. ಅಂದ್ರೆ ಒಂದು ವರ್ಷ ಬ್ರಹ್ಮನಿಗೆ ಒಂದು ಹಗಲಿದ್ದಾಗ 14 ಮನುಗಳು ಬರ್ತಾರೆ. ಹೀಗೆ 100 ವರ್ಷ ಇರ್ತಾರೆ ಅಂದ್ರೆ ನಾವು ಕೌಂಟ್ ಮಾಡ್ಕೊಳಕ್ಕೆ ಎಷ್ಟೊಂದ್ ಆಗತ್ತಲ್ವಾ. ಅಷ್ಟು ಮನುಗಳು ಬಂದು ಹೋಗ್ತಾರೆ. ಅಂದ್ರೆ ಆ ಮನ್ವಂತರ ಅವತಾರದಲ್ಲಿ ಪ್ರತಿಯೊಂದು ಈಗ 71 ಮನ್ವಂತರದಲ್ಲಿ ಭಗವಂತ ಒಂದ್ಸರಿ ಅವತಾರವೆತ್ತಿ ಬರ್ತಾನಂತೆ. ಪ್ರತಿ ಮನ್ವಂತರದಲ್ಲೂ ಜನ ಹಾಳಾಗ್ತಾ ಇರ್ತಾರೆ. ನಾವು ನೋಡ್ತೀವಿ ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಬಂದ್ರು, ತ್ರೇತಾಯುಗದಲ್ಲಿ ರಾವಣ ಬಂದು, ದ್ವಾಪುರದಲ್ಲಿ ಕಂಸ, ಶಿಶುಪಾಲ ಎಲ್ಲ ಬರ್ತಾರೆ. ಕಲಿಯುಗದಲ್ಲಿಯೂ ಇಲ್ಲಿ ಕಲಿಪುರುಷನೇ ಇದ್ದಾನೆ ಅಲ್ವಾ. ಸೊ ಹೀಗೆ ಯಾವಾಗ ಧರ್ಮದ ಅವನತಿ ಆಗತ್ತೆ, ಇವರೆಲ್ಲ ಏನ್ ಮಾಡ್ತಾರೆ? ಸಾಧು ಸಜ್ಜನರಿಗೆಲ್ಲ ತೊಂದರೆ ಕೊಡ್ತಾರೆ ಭಕ್ತರಿಗೆ. ಅವಾಗ ಭಗವಂತ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ನಾನಾ ಅವತಾರಗಳನ್ನ ತಾಳ್ತಾನಲ್ವಾ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಹೀಗೆ ಹಲವಾರು ಅವತಾರಗಳನ್ನ ಮಾಡಿ ಬರ್ತಾನೆ. ಅಂದ್ರೆ ಧರ್ಮ ಸಂಸ್ಥಾಪನೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಭಗವಂತ ಬರ್ತಕ್ಕಂಥದ್ದು. ರಾಮಾವತಾರದಲ್ಲಿ ನೋಡ್ತೀವಲ್ವಾ. ಬಂದು ಏನ್ ಮಾಡ್ತಾನೆ? ರಾವಣ ಧರ್ಮ ಕೆಡಿಸಿರ್ತಾನೆ. ಧರ್ಮವನ್ನ
ಎಲ್ಲ ಹಾಳು ಮಾಡಿರ್ತಾನೆ ಅವನು. ಲಂಕೆಯಲ್ಲಿ ಅಧರ್ಮ ತಾಂಡವ ಆಡ್ತಾ ಇರುತ್ತೆ. ಸೀತೆ ಅಂದ್ರೆ ಲಕ್ಷ್ಮಿ ಅಲ್ವಾ, ಲಕ್ಷ್ಮಿಯ ಸ್ವರೂಪನೇ ಸೀತೆ, ಅವಳನ್ನ ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನಂತರ ರಾಮ ಬಂದು ರಾವಣನನ್ನ ಕೊಂದು ಅಲ್ಲಿ ಧರ್ಮವನ್ನ ಮತ್ತೆ ನಿಲ್ಲಿಸ್ತಾರೆ. ಹೀಗೆ ಭಗವಂತ ಯಾವಾಗ ಅಧರ್ಮ ಇರುತ್ತೋ ಅವಾಗ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಕೃಷ್ಣಾವತಾರದಲ್ಲೂ ಹಾಗೆ ಎಷ್ಟು ರಾಕ್ಷಸರಲ್ವಾ, ಕಂಸ, ಜರಾಸಂಧ, ಶಿಶುಪಾಲ ಎಲ್ಲರೂ. ಸೊ ಇವರನ್ನೆಲ್ಲ ನಾಶ ಮಾಡಿ ಅವರು ಧರ್ಮವನ್ನ ಪುನಃಸ್ಥಾಪನೆಯನ್ನ ಮಾಡ್ತಾರೆ. ಒಟ್ನಲ್ಲಿ ಅಧರ್ಮ ಸಂಹಾರವನ್ನ ಮಾಡ್ಲಿಕ್ಕೆ, ಧರ್ಮವನ್ನ ನಿಲ್ಲಿಸ್ಲಿಕ್ಕೆ ಪ್ರತಿ ಸರಿ ಭಗವಂತ ಬರ್ತಕ್ಕಂಥದ್ದು. ಎಸ್, ಅಂದ್ರೆ ಇಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ 14 ಮನು ಬರ್ತಾರೆ ಅಂತ ಹೇಳ್ದೆ. ಒಬ್ರಾದ ಮೇಲೆ ಒಬ್ರಂತೆ ಹುಟ್ಟಿ ಸಾಯ್ತಾ ಇರ್ತಾರೆ, ಮತ್ತೆ ಆ ಮನುಗಳು ಸಹ ಇಲ್ಲಿ ಬರ್ತಾ ಇರ್ತಾರೆ. ಆ ಮನ್ವಂತರದಲ್ಲಿ ಒಂದು ಸರಿ ಭಗವಂತ ಬರ್ತಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೊ. ಶ್ಲೋಕ 114 ದೇವಾಗಣೆ ನಾಯ ಪಾರ ಯಾಜಾಹಾರ ಯಾಂಹಾರ ದರ್ಶನ ಶಿರೋದಕ ತೀರೆ ಯಾಹಿ ಕರೇನ ಸ್ತವನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಹಾಗೆ ಯಾರೋ ಒಬ್ರು ಓದ್ತೇನೆ ಅಂತ ಹೇಳಿದ್ರಿ, ಯಾರು? ಓದ್ಲಾ ಮಾತಾಜಿ? ಓದಿ. ಶ್ಲೋಕನು ಓದ್ಬೇಕಾ ಮಾತಾಜಿ? ಹೌದು. ಶ್ಲೋಕ 114 ದೇವಗಣೇನಾಪಾಯ ಎನ್ನಾರ ದರ್ಶನ ಕ್ಷೀರೋದಾಕ ತೀರೆಯೈ ಕರೇನ ಸ್ತವನ. ದೇವತೆಗಳು ನಾ ಇಲ್ಲ ಪಾಯ ಪಡೆಯುವುದು, ಎನ್ ಹಾರ ಯಾರ ದರ್ಶನ ಕ್ಷೀರ ಉದಕ ತೀರೆ ಕ್ಷೀರ ಸಮುದ್ರದ ದಡದಲ್ಲಿ ಯಾಯಿ ಹೋಗಿ ಕರೇನ ಸ್ತವನ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಕಿ ಜೈ. ಅವನನ್ನು ನೋಡಲಾಗದ ದೇವತೆಗಳು ಕ್ಷೀರ ಸಮುದ್ರದ ತೀರಕ್ಕೆ ಹೋಗಿ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಭಾವಾರ್ಥ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ ಸ್ವರಲೋಕವೇ ಮೊದಲಾದ ಗ್ರಹ ವ್ಯೂಹಗಳಲ್ಲಿ ಇರುವ ಸ್ವರ್ಗ ನಿವಾಸಿಗಳು ಪ್ರಭು ವಿಷ್ಣುವನ್ನು ಶ್ವೇತ ದ್ವೀಪದಲ್ಲಿಯೂ ನೋಡಲಾರರು. ಆ ದ್ವೀಪಕ್ಕೆ ಹೋಗಲು ಅಸಮರ್ಥರಾದ ಅವರು ವಿಶೇಷ ಸಂದರ್ಭಗಳಲ್ಲಿ ಕ್ಷೀರ ಸಮುದ್ರದ ತೀರಕ್ಕೆ ಹೋಗಿ ಅವತಾರ ತಾಳುವಂತೆ ಪ್ರಾರ್ಥಿಸಲು ದಿವ್ಯ ಸ್ತೋತ್ರಗಳನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಿದ್ದಾರೆ ದೇವತೆಗಳು ಅಂದ್ರೆ ನಾವು ಅವರು ತುಂಬಾ ದೊಡ್ಡವರು ಅಲ್ವಾ, ಸ್ವರ್ಗದಲ್ಲಿ ಇರ್ತಾರೆ ಅಂತ ನಾವು ಕೇಳಿದೀವಿ. ಆದ್ರೆ ಅವರು ಸಹ ಕ್ಷೀರೋದಕಶಾಹಿ ವಿಷ್ಣುವಿನ ದರ್ಶನ ಅವ್ರಿಗೆ ಸಿಗೋದಿಲ್ವಂತೆ ನೋಡಿ. ಅವರು ಸಹ ಕ್ಷೀರೋದಕಶಾಹಿ ವಿಷ್ಣುವಿನ ದರ್ಶನ ಅನ್ನೋದು ಅವ್ರಿಗೂ ದುರ್ಲಭ, ತುಂಬಾ ಕಷ್ಟ ಅವ್ರಿಗೂ ಸಹ. ಇಲ್ಲಿ ದೇವತೆಗಳಂದ್ರೆ ಯಾರು? ಇಂದ್ರ, ಚಂದ್ರ, ವಾಯು, ವರ್ಣ, ಅಗ್ನಿ ಇವರೆಲ್ಲ ಇದ್ದಾರೆ ಅಲ್ವಾ. ಸ್ವರ್ಗ ಲೋಕದಲ್ಲಿ, ಮಹಾಲೋಕದಲ್ಲಿ, ಜನೋಲೋಕ, ತಪೋಲೋಕದಲ್ಲಿ ಇರ್ತಕ್ಕಂಥವರೆಲ್ಲ ಇವರೆಲ್ಲ ನಮ್ಗಿಂತ ದೊಡ್ಡವರು, ಇವ್ರಿಗೆ ಆಶೆ ಜಾಸ್ತಿ ಇರುತ್ತೆ, ನಮ್ಗಿಂತ ಹೆಚ್ಚಿನ ಭೋಗವನ್ನ ಪಡ್ತಾರೆ. ಆದ್ರೂ ಸಹ ಇವರಿಗೂ ದರ್ಶನ ಭಾಗ್ಯ ಇಲ್ಲ ಅಂತ ನಾವು ತಿಳ್ಕೊಬಹುದು. ಯಾಕೆ ಅಂದ್ರೆ ಈ ಭೌತಿಕ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅಲ್ಲ ಭಗವಂತ ಕ್ಷೀರೋದಕಶಾಹಿ ವಿಷ್ಣು ಅಲ್ವಾ. ದೇವತೆಗಳು ಸಹ ಪುಣ್ಯದಿಂದ ಅವರು ದೇವತೆಗಳಾಗಿರ್ತಾರೆ. ಸೊ ಇಲ್ಲಿ ಪುಣ್ಯ ಮುಗಿದ್ಮೇಲೆ ಮತ್ತೆ ಅವರು ಸಹ ಭೂಮಿಗೆ ಬರ್ತಾರಂತೆ ಗೊತ್ತಾ. ಶ್ವೇತ ದೀಪಕ್ಕೆ ಹೋಗೋಕೆ ನಮ್ಗೆ ಪ್ರೇಮ ಭಕ್ತಿ ಅಂತಕ್ಕಂಥದ್ದು ಬೇಕು. ಪ್ರೇಮದಿಂದ ಮಾತ್ರ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ ಪ್ರೇಮದ ಅಂಜನವನ್ನ ಹಚ್ಕೊಂಡಾಗ ಮಾತ್ರ ನಾವು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ನನ್ಗೆ ತುಂಬಾ ಪುಣ್ಯ ಇದೆ, ಬರೀ ಪುಣ್ಯದಿಂದ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವತೆಗಳೆಲ್ಲ ಸ್ವಲ್ಪ ಭೋಗದಲ್ಲಿ ಇರ್ತಾರೆ ಅಲ್ವಾ. ಅವ್ರಿಗೆ ವಿಷ್ಣುವಿನ ದರ್ಶನ ಬೇಕು ಅಂತ ಅಂಬಲ ಇದ್ರೂ ಸಹ ಅವ್ರಿಗೂ ದರ್ಶನ ಅನ್ನೋದು ಸಿಗೋದಿಲ್ಲ. ಅಂದ್ರೆ ಪ್ರೀತಿ ಇದ್ರೆ ಮಾತ್ರ ನಾವು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನೋಡ್ಬೋದು ನಾವು, ಈಗ ಪ್ರಧಾನ ಮಂತ್ರಿಯ ಮನೆ ನಮ್ ಬೀದಿಯಲ್ಲೇ ಇರ್ಬೋದು, ಆದ್ರೆ ನಾವು ಹೋಗಿ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೇಟ್ ಪಾಸ್ ಬೇಕು, ಇಲ್ದಿದೆ ಯಾರು ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ. ಬೀದಿಯಲ್ಲೇ ನಿಂತು ನಾವು ಸುಮ್ನೆ ಕೂಕೋಬೇಕಷ್ಟೇ. ಅದೇ ರೀತಿ ಶ್ವೇತ ದ್ವೀಪ ಕೂಡ ಇಲ್ಲಿ ಹಾಲಿನ ಸಮುದ್ರದ ಮಧ್ಯೆ ಇದೆ. ದೇವತೆಗಳಿಗೆ ಅಲ್ಲಿಗೆ ಗೇಟ್ ಪಾಸ್ ಇಲ್ಲ ಅಂದ್ರೆ ಪ್ರೇಮ ಇಲ್ಲ. ಗೇಟ್ ಪಾಸ್ ಅಂದ್ರೆ ಇಲ್ಲಿ ಅವ್ರಿಗೆ ಪ್ರೇಮ ಇಲ್ಲ ಅಂದ್ರೆ ಅವರು ಸಹ ದಡದಲ್ಲೇ ನಿಲ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಹಾಲಿನ ಸಮುದ್ರದ ದಡಕ್ಕೆ ಅಂದ್ರೆ ಸಮುದ್ರದ ಒಳಗೆ ಹೋಗೋದಕ್ಕೆ ಯಾರು ಆಗೋದಿಲ್ಲ, ದಡದ ತನಕ ಮಾತ್ರ ಹೋಗ್ಬೋದು ಅಲ್ವಾ. ಸೊ ಅಲ್ಲಿ ಅವ್ರ ಏನ್ ಮಾಡ್ತಾರೆ, ಆ ದಡದ ತನಕ ಹೋಗ್ಬಿಟ್ಟು ಕೈ ಜೋಡಿಸಿ ಭಗವಂತನಿಗೆ ತಲೆ ಬಾಗಿ ಸ್ತೋತ್ರವನ್ನ ಮಾಡ್ತಾರಂತೆ ಭಗವಂತನಿಗೆ. ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ, ಯಾವಾಗ ಈ ರಾವಣ ಎಷ್ಟೊಂದು ಕಷ್ಟಗಳ
ಕೊಡ್ತಾರೆ. ಹಿರಣ್ಯಕಶಿಪು ದೇವತೆಗಳಿಗೆ ಹಿಂಸೆ ಕೊಡ್ತಾರೆ. ಇನ್ನ ಕಂಸ ದೇವಕಿ ಮಕ್ಕಳನ್ನೆಲ್ಲ ಕೊಲ್ಲಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಭೂಮಿಗೆ ಭಾರ, ಅವಾಗ್ಲೇ ಹೇಳಿದ್ವಿ ನಾವು, ಅಧರ್ಮದಿಂದ ಭಾರ ಆಗುತ್ತೆ ಅಂತ ಸಂದರ್ಭದಲ್ಲಿ ಬ್ರಹ್ಮನ ನೇತೃತ್ವದಲ್ಲಿ ಎಲ್ಲಾ ದೇವತೆಗಳು ಒಟ್ಟಾಗಿ ಹೋಗಿ ಆ ದಡದಲ್ಲಿ ಬಂದು ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 115. ತಬೆ ಅವತಾರಿ ಕರೆ ಜಗತ್ ಪಾಲನ ಅನಂತ ವೈಭವ ತಾರ ನಾಹಿಕ ಗಣನ. ಮಾತಾಜಿ. ಹರೇ ಕೃಷ್ಣ. ಓದಿ ಪ್ರಭಾಮಯಿ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿದೆ ಮಾತಾಜಿ ನಾನು. ಶ್ಲೋಕ ಓದಿ ಮಾತಾಜಿ. ಜೈ ವಿಷ್ಣು ಹಯಾಂಗ ಅಂಶ ಶೇವ ಅಂಶ ಸೇಹಿ ಪ್ರಭು ನಿತ್ಯಾನಂದ ಸರ್ವ ಆವಂತ ಸೇಹಿ ಅದು ವಿಷ್ಣು ಪ್ರಭು ವಿಷ್ಣು ಹಯ ಆಗಿದ್ದಾನೆ. ಯಾಂಗ ಯಾವ ಅಂಶ ಅಂಶೇವ ಸ್ವಾಂಶ ಭಾಗದ ಭಾಗ ಅಂಶ ಭಾಗ ಸೇಹಿ ಅದು ಪ್ರಭು ಪ್ರಭು ನಿತ್ಯಾನಂದ ನಿತ್ಯಾನಂದ ಸರ್ವ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮಾತಾಜಿ ಮೇಲೇನೆ ಇದೆ ಮಾತಾಜಿ. 16ನೇ ಶ್ಲೋಕನೂ ಬರ್ದಿದೆ, ನೀವೇ ಸ್ಕ್ರಾಲ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಇದೆ ಅನ್ಕೊಂಡ್ರಾ? ಓಕೆ ಮಾತಾಜಿ. ಇಲ್ಲಿ ಅನಂತರ ಐಕ ಪ್ರಪಂಚವನ್ನ ಪಾಲಿಸ್ಲಿಕ್ಕೆ ಭಗವಂತ ನೋಡಿ, ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಅವಾಗ ಏನ್ ಮಾಡ್ತಾನೆ ಭಗವಂತ? ಅನಂತ ಅವನ ವೈಭವಗಳನ್ನ ನಾವು ಎಣಿಸ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಆ ಭಗವಂತ ಇಳಿದು ಬರ್ತಾನೆ ಅಂತ ನೋಡಿ. ನಾವ್ ಅವಾಗ್ಲೇ ನೋಡಿದ್ವಲ್ವಾ, ದೇವತೆಗಳಿಗೆ ಇವರ ದರ್ಶನ ಸಿಗೋದು ಕಷ್ಟ ಅಂತ. ಹಾಗಾದ್ರೆ ನಮ್ಗ ಅನಿಸ್ಬೋದು ದೇವತೆಗಳಿಗೆ ದರ್ಶನ ಸಿಗದಿದ್ಮೇಲೆ ನಮಗೆ ಸಿಗುತ್ತಾ ಅಂತ ಹೇಳ್ಬೋದು ಅಲ್ವಾ. ಅದಕ್ಕೆ ನಾವು ಕುಂತಿ ಪ್ರಾರ್ಥನೆಯನ್ನ ನೆನಪು ಮಾಡ್ಕೋಬೋದಲ್ವಾ. ಕುಂತಿ ಹೇಳ್ತಾಳೆ, ಕೃಷ್ಣ ಯೋಗಿಗಳಿಗೆ ಮತ್ತೆ ತಪಸ್ ಮಾಡೋರ್ಗೆ ನೋಡಕ್ ಸಿಗೋದಿಲ್ಲ, ಅದೇ ಗೋಪಿಯರ ಪ್ರೇಮದಿಂದ ಅವನನ್ನ ಕಟ್ಟ ಹಾಕ್ತಾರಲ್ವಾ, ಆಗ ಪ್ರೀತಿಯಿಂದ ಅವನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಪ್ರೀತಿ ಅಂತಕ್ಕಂಥದ್ದು ಮುಖ್ಯ. ಗೋಪಿಯರಾಗ್ಬೋದು, ಪ್ರಹ್ಲಾದ್ ಮಹಾರಾಜರಾಗ್ಬೋದು, ಹನುಮಂತ ಆಗ್ಬೋದು, ಇವರೆಲ್ಲ ಹೇಗ್ ನೋಡಿದ್ರು ಭಗವಂತನನ್ನ? ತುಂಬಾ ಪ್ರೀತಿಯಿಂದ. ಭಗವಂತ ಕೃಷ್ಣ ನನ್ನವನು, ನನ್ನ ಹತ್ರ ಬರ್ತಾರೆ ಅಂತ ನೋಡಿದ್ರು ಅಲ್ವಾ. ವಿಷ್ಣು ನನ್ ಮಗ ಅಂತ ನೋಡಿದ್ರು ದೇವಕಿ ವಸುದೇವ ಇವರೆಲ್ಲ. ಹೀಗೆ ಅಂದ್ರೆ ಸ್ವರ್ಗದ ದೇವತೆಗಳು ಶ್ವೇತ ದೀಪಕ್ಕೆ ಹೋಗೋ ಯೋಗ್ಯತೆ ಇಲ್ಲ, ಅದಕ್ಕೆ ಹಾಲಿನ ಸಮುದ್ರದ ದಡದಲ್ಲೇ ನಿಂತು ಅವರು ವಿಷ್ಣುವಿಗಾಗಿ ಗೋಗರಿತಾರೆ. ಆ ಪ್ರಾರ್ಥನೆ ಕೇಳಿ ಶಿರೋಧಕ ಶಾಹಿ ವಿಷ್ಣು ರಾಮ, ಕೃಷ್ಣ, ನರಸಿಂಹ ಹೀಗೆ ಅವತಾರಗಳನ್ನ ತಾಳಿ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ದೇವತೆಗಳಿಗೆ ಸಿಗದ ಆ ಶಿರೋಧಕ ಶಾಹಿ ವಿಷ್ಣು ಯಾರು? ನಿತ್ಯಾನಂದ ರಾಮರ ವಿಸ್ತರಣೆ. ಮತ್ತೆ ನಾವು ನೋಡ್ಬೋದಲ್ಲ, ದೇವತೆಗಳಿಗೂ ಸಿಗ್ಲಿಲ್ಲ. ನಮ್ಗೆ ಇಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಜೊತೆ ನಿತ್ಯಾನಂದ ಪ್ರಭುಗಳು ಬಂದಿದ್ರು ಅಲ್ವಾ. ಅವ್ರು ಬಂದು ಏನ್ ಮಾಡಿದ್ರು? ಮನೆ ಮನೆಗೂ ಹೋಗ್ಬಿಟ್ಟು ಹರಿನಾಮವನ್ನ ಬೋಧಿಸಿದ್ರು ಅಲ್ವಾ. ಎಸ್. ಶ್ಲೋಕ 116. ಸೇಯಿ ವಿಷ್ಣು ಹಾಯಾಗ್ನ ಹಂಸ ಶೇರ ಹಂಸ ಸೇಯಿ ಪ್ರಭು ನಿತ್ಯಾನಂದ ಸರ್ವ ಅವಸಂತ ಅವತಂಸ. ಓದಿ. ಸೇಯಿ ವಿಷ್ಣು ಹಂಸ ಶೇರ ಹಂಸ ಸೇಯಿ ಪ್ರಭು ನಿತ್ಯಾನಂದ ಸರ್ವ ಅವತಂಸ. ಸೇಯಿ ಅದು ವಿಷ್ಣು ಪ್ರಭು ವಿಷ್ಣು ಹಯ ಆಗಿದ್ದಾನೆ. ತಾನ್ರ ಯಾರ ಅಂಶ ಅಂಶೇರ ಸ್ವಾಂಶ ಭಾಗದ ಭಾಗ ಅಂಶ ಭಾಗ ಸೇಯಿ ಅದು ಪ್ರಭು ಪ್ರಭು ನಿತ್ಯಾನಂದ ನಿತ್ಯಾನಂದ ಸರ್ವ ಅವತಂಸ ಎಲ್ಲ ಅವತಾರಗಳ ಆಕರ. ಅನುವಾದ. ಆ ಪ್ರಭು ವಿಷ್ಣುವು ಪ್ರಭು ನಿತ್ಯಾನಂದನ ಸ್ವಾಂಶದ ಭಾಗದ ಭಾಗ. ಪ್ರಭು ನಿತ್ಯಾನಂದರು ಎಲ್ಲ ಅವತಾರಗಳ ಆಕರ. ಶ್ವೇತದೀಪದ ಪ್ರಭುವಿಗೆ ಸೃಷ್ಟಿ ಮತ್ತು ಲಯವನ್ನು ಮಾಡಲು ಅಪಾರವಾದ ಸಾಮರ್ಥ್ಯವಿದೆ. ಶ್ರೀ ನಿತ್ಯಾನಂದ ಪ್ರಭುವು ಸಂಕರ್ಷಣನ ಮೂಲ ರೂಪವಾದ ಸ್ವತಃ ಬಲದೇವನೇ ಆಗಿರುವುದರಿಂದ ಶ್ವೇತದ್ವೀಪದ ಪ್ರಭುವಿನ ಮೂಲ ರೂಪನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಭು ನಿತ್ಯಾನಂದನ ಸ್ವಾಂಶದ ಭಾಗದ ಭಾಗ. ಪ್ರಭು ನಿತ್ಯಾನಂದರು ಎಲ್ಲಾ ಅವತಾರಗಳ ಆಕರ. ನಿತ್ಯಾನಂದ ಪ್ರಭು ಬಗ್ಗೆ ಇಲ್ಲಿ ಶಿರೋಧಕ ಶಾಹಿ ವಿಷ್ಣು ಎಷ್ಟು ದೊಡ್ಡವನು ಅಂತ ಕೇಳಿದ್ವಿ ನಾವು.
ಅನಂತ ವೈಭವಗಳನ್ನ ಹೊಂದಿದ್ದಾನೆ, ಜಗತ್ಪಾಲಕನಾಗಿದ್ದಾನೆ, ಅವನ ದರ್ಶನ ದೇವತೆಗಳಿಗೂ ಸಹ ಸಿಗೋದಿಲ್ಲ ಅಂತ. ಅದೇ ರೀತಿ ಇಲ್ಲಿ 116ನೇ ಶ್ಲೋಕದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಹೇಳ್ತಿದ್ದಾರೆ, ಒಂದು ಬಾಂಬ್ ಹಾಕ್ದಂಗೆ ಹೇಳ್ತಿದ್ದಾರೆ, ಅಷ್ಟು ದೊಡ್ಡ ವಿಷ್ಣು ನಿತ್ಯಾನಂದ ಪ್ರಭುಗಳ ಅಂಶಾಂಶದ ಅಂಶ ಮಾತ್ರ ನೋಡಿ ಅಂತ. ಕ್ಷೀರೋದಕಶಾಹಿ ವಿಷ್ಣು ಯಾರ ಅಂಶ ಅಂತ ಹೇಳ್ತಿದ್ದಾರೆ? ನಿತ್ಯಾನಂದ ಪ್ರಭುವಿನ ಅಂಶ ಅಂತ ಹೇಳ್ತಿದ್ದಾರೆ. ನಿತ್ಯಾನಂದ ಪ್ರಭುಗಳು ಎಷ್ಟು ಗ್ರೇಟ್ ಅಂತ ನೀವು ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಸ್ವಯಂ ಭಗವಂತ ಕೃಷ್ಣ ಎಲ್ಲದರ ಮೂಲ ಅಲ್ವಾ? ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನಿಗೆ ಯಾರು ಸಮ ಇಲ್ಲ, ಅವನಿಗಿಂತ ಮೇಲಿನವರು ಯಾರು ಇಲ್ಲ. ಇನ್ನ ನಮ್ಗೆ ಇಲ್ಲಿ ಅವರಿಂದ ಯಾರು ಬರ್ತಾರೆ? ಬಲರಾಮ ಬರ್ತಾರೆ. ನಿತ್ಯಾನಂದ ಪ್ರಭು ಕೃಷ್ಣನ ಮೊದಲ ವಿಸ್ತರಣೆ ಅಂತ ನಾವು ಹೇಳ್ಬೋದು ಅಲ್ವಾ? ನಿತ್ಯಾನಂದ ಅಂದ್ರೆ ಸಂಕರ್ಷಣನೇ ಅಲ್ವಾ? ಕೃಷ್ಣನಿಗೆ ಅಣ್ಣನಾಗಿ ಬರ್ತಾರೆ ಇವರು ಬಲರಾಮ. ಕೃಷ್ಣನಿಗೆ ಹಾಸಿಗೆ, ಮನೆ, ಪಾದುಕೆ, ಛತ್ರಿ, ಚಾಮರ ಏನೇನೋ ಸೇವೆಗಾಗಿ ಬಳಸ್ತೀವೋ ಎಲ್ಲ ಆಗಿ ವಿಸ್ತರಣೆಗೊಳ್ಳೋದು ಸಹ ನಮ್ಗೆ ಇಲ್ಲಿ ಬಲರಾಮನೇ ಆಗಿದ್ದಾನೆ ಅಂತ. ಅವ್ರು ಯಾರು? ನಿತ್ಯಾನಂದ ಅಂತ. ನಂತರ ಇಲ್ಲಿ ಸಂಕರ್ಷಣನ ನೋಡ್ವಿ. ಬಲದೇವನೇ ವೈಕುಂಠದಲ್ಲಿ ಸಂಕರ್ಷಣನಾಗಿ ಬರ್ತಾನೆ. ಅವನಿಂದ ಮಹಾ ಸಂಕರ್ಷಣ ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಬರ್ತಾರೆ. ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಅವರನ್ನ ನಾವು ಮಹಾವಿಷ್ಣು ಅಂತ ಹೇಳ್ತೀವಲ್ವಾ? ಎಲ್ಲಾ ಬ್ರಹ್ಮಾಂಡಗಳು ಅವರಿಂದ ಬಂತು. ನಂತರ ಬ್ರಹ್ಮಾಂಡದಲ್ಲಿ ಗರ್ಭೋದಕಶಾಹಿ ವಿಷ್ಣು ಆಗಿ ಪ್ರವೇಶ ಮಾಡಿದ್ರು. ನಂತರ ಅಲ್ಲಿ ಎಲ್ಲ ಸೃಷ್ಟಿ ಆದ್ಮೇಲೆ ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದ್ರಲ್ಲೂ ಅವರು ಹೋಗಿ ಜಗತ್ತನ್ನ ಪಾಲನೆಯನ್ನ ಮಾಡ್ತಾರೆ ಅಂತ. ಅಂದ್ರೆ ಇಲ್ಲಿ ನಾವು ಕ್ಷೀರೋದಕಶಾಹಿ ವಿಷ್ಣು ಯಾರು? ನಿತ್ಯಾನಂದರ ಅಂಶದ ಅಂಶ ಇಲ್ಲಿ ಅಂಶಾಂಶೇರ ಅಂತ ಹೇಳ್ತಿದ್ದಾರೆ ಅಲ್ವಾ? ಶ್ಲೋಕ 117. ಸೇಯಿ ವಿಷ್ಣು ಶೇಷ ರೂಪೇ ಧರೇನ ಧರಣಿ ಕಾಹೆ ಮಹಿಷಿ ರೇಹೇ ನಹಿ ಜಾನಿ. ಹರೇ ಕೃಷ್ಣ ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 117. ಶ್ರೀ ವಿಷ್ಣು ಶೇಷ ರೂಪೇ ಧರೇನ ಧರಣಿ ಕಾನ್ಹಾ ಅಬೆ ಮಹಿಷಿ ರೇಹೇ ನಹಿ ಜಾನಿ. ಸೇಯಿ ಆ ವಿಷ್ಣು ಪ್ರಭು ವಿಷ್ಣು ಶೇಷರೂಪೇ ಪ್ರಭು ಶೇಷನ ರೂಪದಲ್ಲಿ ಧರೇನ ಧರಿಸಿ ಧರಣಿ ಲೋಕಗಳು ಕಾನ್ಹಾ ಎಲ್ಲಿ ಆಚೆ ಆಗಿವೆ ಮಹಿ ಲೋಕಗಳು ಶಿರೆ ತಲೆಯ ಮೇಲೆ ಹೇನ ನಾಹಿ ಜಾನಿ ನಾನು ಅರ್ಥ ಮಾಡಿಕೊಳ್ಳಲಾರೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅದೇ ಪ್ರಭು ವಿಷ್ಣು ಪ್ರಭು ಶೇಷನ ರೂಪದಲ್ಲಿ ತನ್ನ ತಲೆಯ ಮೇಲೆ ಲೋಕಗಳನ್ನು ಹೊತ್ತುಕೊಂಡಿದ್ದಾನೆ. ಅವು ಎಲ್ಲಿವೆ ಎಂದು ಅವನಿಗೆ ಗೊತ್ತಿಲ್ಲ, ಏಕೆಂದರೆ ತನ್ನ ತಲೆಯ ಮೇಲೆ ಅವುಗಳಿರುವುದರ ಭಾರ ಅವನಿಗೆ ಅರಿವಾಗುತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಕ್ಷೀರೋದಕಶಾಹಿ ವಿಷ್ಣುವಿನೇ ಅಲ್ಲಿ ಶೇಷನಾಗಿ ಸಹ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಆ ಶೇಷನಾಗಿ ನೋಡಿ ಎಲ್ಲಾ 14 ಲೋಕಗಳನ್ನ ಅವ್ನು ಹೊತ್ಕೊಂಡಿದ್ದಾನಂತೆ. ಅವ್ನಿಗೆ ಹೊತ್ಕೊಂಡಂಗೆ ಗೊತ್ತಾಗ್ತಿಲ್ಲ. ಇದ್ರ ಅರ್ಥ ಏನು? ಈಗ ಒಂದ್ ಸಾಸಿವೆ ಕಾಳನ್ನ ನಮ್ ತಲೆ ಮೇಲೆ ಇಟ್ಕೊಂಡ್ರೆ ನಮ್ಗೇನ್ ಗೊತ್ತಾಗುತ್ತಾ ಸಾಸಿವೆ ಕಾಳು ನಮ್ ತಲೆ ಮೇಲೆ ಇದೆ ಅಂತ? ಅದ್ರ ಭಾರನೇ ಗೊತ್ತಾಗಲ್ಲ ನಮ್ಗೆ. ಅದೇ ರೀತಿ ಇಡೀ ಬ್ರಹ್ಮಾಂಡವನ್ನ ಶೇಷ ಹೊತ್ತಿದ್ದಾನೆ, ಆದ್ರೆ ಅವನ್ಗೆ ಅದ್ ತಲೆ ಮೇಲೆ ಇದೆ ಅನ್ನೋದೇ ಗೊತ್ತಿಲ್ವತ್ತೆ. ಅಂದ್ರೆ ಗೊತ್ತಿಲ್ಲ ಮೀನ್ಸ್ ಅದ್ರ ಭಾರ ಇಲ್ಲ. ಏಕಂದ್ರೆ ಅವನ ತಲೆಯ ಮೇಲೆ ಅವುಗಳಿರುವುದರ ಭಾರ ಅವನಿಗೆ ಅರಿವಾಗುತ್ತಿಲ್ಲ. ಅಂದ್ರೆ ಶೇಷನಿಗೆ ಎಷ್ಟು 1000 ತಲೆ, ಒಂದೊಂದು ತಲೆ ಮೇಲೂ ಒಂದು ಅಂದ್ರೆ ಎಷ್ಟು ನಾವು ನೋಡಿದ್ವಿ ಅಲ್ವಾ? 1000 ತಲೆಯನ್ನ ಹೊಂದಿದ್ದಾನೆ ಅವನು. 1000 ಕೈ ಕಾಲು ಎಲ್ಲವನ್ನು 1000 ರೀತಿಯಲ್ಲಿ ಅನಂತವಾಗಿ ಹೊಂದಿದ್ದಾನೆ ಅಲ್ವಾ? ಸೊ ಆ ಇಡೀ ಬ್ರಹ್ಮಾಂಡ ಅವನ್ಗೆ ಸಾಸಿವೆ ಕಾಳಿನ ಹಾಗೆ ಇದೆಯಂತೆ. ಈಗ ಆನೆ ಸೊಂಡ್ಲಲ್ಲಿ ಏನಾದ್ರು ನಿಂಬೆ ಹಣ್ಣು ಇಟ್ಕೊಂಡ್ರೆ ಹೇಗಿರುತ್ತೆ? ಆನೆಗೆ ನಿಂಬೆ ಹಣ್ಣು ಭಾರ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಶೇಷನಿಗೆ ಬ್ರಹ್ಮಾಂಡದ ಭಾರನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾವು ತಲೆಯಲ್ಲಿ ಒಂದು ಹೂವ ಇಟ್ಕೊಳ್ತೀವಿ ಅನ್ಕೊಂಡ್ವಿ, ಸಿಂಗಲ್ ಒಂದು ಹೂವ ಇಟ್ಕೊಂಡ್ರೆ ನಮ್ಗೇನ್ ಭಾರ ಆಗುತ್ತಾ? ಅಷ್ಟು ಸುಲಭವಾಗಿ ಬ್ರಹ್ಮಾಂಡವನ್ನ ಹೊತ್ಕೊಂಡಿದ್ದಾನೆ ಶೇಷಶಾಹಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಶೇಷನ ರೂಪದಲ್ಲಿ. ಶ್ಲೋಕ 118. ಸಹಸ್ರ ವಿಸ್ತೀರ್ಣ ಯಾರ ಪಾಪರ ಮಂಡಲ ಸೂರ್ಯ ಜಿನಿ ಮಣಿಗಣ ಕರೆ ಜಲಮಲ. ಹರೇ ಕೃಷ್ಣ. ರವಿ ಪ್ರಭುಜಿ. ಹರೇ ಕೃಷ್ಣ. ವರದಾ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಸಹಸ್ರ ವಿಸ್ತೀರ್ಣ ಯಾರ ಪಾಳಾರ ಮಂಡಲ
ಸೂರ್ಯಜಿನಿ ಮಣಿಗಳ ಕರೆ ಜಲಮಾಲ ಸಹಸ್ರ ಸಾವಿರಾರು ವಿಸ್ತೀರ್ಣ ಯಾರ ಹೊಣಾರ ಹೆಡೆಗಳ ಮಂಡಲ ಸಮೂಹ ಸೂರ್ಯ ಜಿನಿ ಗೆಲ್ಲುವುದು ಮಣಿಗಳ ರತ್ನಗಳು ಕರೆ ಮಾಡು ಝುಲ ಮಲ ಕಳಿಸುವುದು. ಅನುವಾದ ಶ್ರೀಲ ಪ್ರಪಾದರಿಗೆ ಜಯವಾಗಲಿ. ಅವನ ವಿಸ್ತಾರವಾದ ಸಹಸ್ರಾರು ಹೆಡೆಗಳು ಸೂರ್ಯನಿಗಿಂತ ಮಿಗಿಲಾಗಿ ಥಳಥಳಿಸುವ ರತ್ನಗಳಿಂದ ಅಲಂಕೃತವಾಗಿದ್ದವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ವಿಷ್ಣು ಶೇಷನಾಗಿ ಇಡೀ ಬ್ರಹ್ಮಾಂಡವನ್ನ ಹೊತ್ಕೊಂಡಿದ್ದಾನೆ. ಸೊ ಅವನ್ಗೆ ಸಹಸ್ರಾರು ಎಡೆಗಳಿದೆಯಂತೆ. ಅಂದ್ರೆ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಂತವಾದ ಎಡೆಗಳಿದೆ ಅವನಿಗೆ. ಅದ್ರಿಂದ ಎಷ್ಟು ಬೆಳಕು ಬರ್ತಿದೆ ಅಂದ್ರೆ ಸೊ ಇಲ್ಲಿ ಸೂರ್ಯನಿಗಿಂತ ಮಿಗಿಲಾಗಿ ತಳತಳಿಸ್ತಾ ಇದೆ. ಯಾಕೆಂದ್ರೆ ಅಷ್ಟೋ ಎಡೆಗಳು, ಅದಕ್ಕೂ ಪ್ರತಿಯೊಂದಕ್ಕೂ ಕಿರೀಟ ಇರುತ್ತೆ, ಮತ್ತೆ ನಾವು ಮಣಿನೂ ಇರುತ್ತೆ ಅಂತ ನಾವು ಹೇಳ್ತೀವಿ ಅಲ್ವಾ ನಾಗನಿಗೆ. ಸೊ ಅದು ರತ್ನಗಳಿಗಿಂತ ಅಲಂಕೃತವಾಗಿ ತಳತಳಿಸ್ತಾ ಇದೆ ಅಂತ ಹೇಳ್ತೇವೆ. ಅಂದ್ರೆ ರತ್ನಗಳಿಂದ ಅದು ಅಲಂಕೃತವಾಗಿದೆ, ಅಂದ್ರೆ ಸೂರ್ಯನಿಗಿಂತ ಪ್ರಕಾಶಮಯವಾಗಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಹೇಳ್ತಾರಲ್ಲ, ನಾಗಲೋಕಗಳು ಏನು ಪಾತಾಳ ಲೋಕದಲ್ಲಿ ಇದ್ರೂ ಅಲ್ಲಿ ಬೆಳಕಿರುತ್ತಂತೆ. ಯಾಕೆ ಅಂದ್ರೆ ಅದ್ರಲ್ಲಿ ನಾಗ ಮಣಿ ಇರುತ್ತಲ್ಲ, ಆ ಮಣಿಯಿಂದ ಅಲ್ಲಿ ಪ್ರಕಾಶಮಾನವಾಗಿರುತ್ತೆ ಅಂತಾನು ಹೇಳ್ತಾರೆ. 119 ಇಚ್ಛಾಶತ್ಕೋಟಿ ಯೋಜನ ಪೃಥಿವಿ ವಿಸ್ತಾರ ಯಾಜ್ಞಾರ ಏಕಾಪನೆ ರಹಿ ಸರ್ಷಪ ಆಕಾರ. ಹರೇ ಕೃಷ್ಣ. ಶುಭಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕನ ಹೇಳ್ಬೇಕಾ? ಹೌದು. ಪಂಚಾಶತ್ ಕೋಟಿ ಯೋಜನ ಪೃಥ್ವಿ ವಿಸ್ತಾರ ಯಾಜರ ಏಕಪಾಣೆ ರಾಹೆ ಸರ್ಷೇಪ ಆಕಾರ. 50 ಕೋಟಿ ಯೋಜನ 8 ಮೈಲುಗಳು ಪೃಥ್ವಿ ಬ್ರಹ್ಮಾಂಡದ ವಿಸ್ತಾರ ಅಗಲ ಯಾರ ಏಕಪಾಣೆ ಒಂದು ಹೆಡೆಯ ಮೇಲೆ ರಹೆ ಇರುತ್ತದೆ. ಸರ್ಷಾಪ ಆಕಾರ ಸಾಸಿವೆ ಕಾಳಿನಂತೆ. ಅನುವಾದ ಭಾರತ ಶೀಲಾ ಪ್ರಭುಪಾದರಿಗೆ ಜಯವಾಗಲಿ. 50 ಕೋಟಿ ಯೋಜನೆ ವ್ಯಾಸವಾದಷ್ಟು ದೊಡ್ಡದಾಗಿರುವ ಬ್ರಹ್ಮಾಂಡವು ಅವನ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಿನಂತೆ ಕುಳಿತಿದೆ. ಭಾವತ: ಶ್ವೇತದೀಪದ ಪ್ರಭುವು ತನ್ನನ್ನೇ ತಾನು ಶೇಷನಾಗನಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಅವನು ತನ್ನ ಅಸಂಖ್ಯಾತ ಎಡೆಗಳ ಮೇಲೆ ಎಲ್ಲಾ ಲೋಕಗಳನ್ನು ಹೊತ್ತುಕೊಳ್ಳುತ್ತಾನೆ. ಈ ಬೃಹತ್ ಗೋಳಗಳು ಶೇಷನಾಗನ ಆಧ್ಯಾತ್ಮಿಕ ಎಡೆಗಳ ಮೇಲೆ ಸಾಸಿವೆಯ ಕಾಳಿನಂತೆ ಕುಳಿತಿವೆ ಎಂದು ಹೋಲಿಸಲಾಗಿದೆ. ವಿಜ್ಞಾನಿಗಳ ಗುರುತ್ವಾಕರ್ಷಣೆ ನಿಯಮವು ಪ್ರಭು ಸಂಕರ್ಷಣ ಶಕ್ತಿಯ ಭಾಗಶಃ ವಿಸ್ತರಣೆಯಾಗಿದೆ. ಸಂಕರ್ಷಣ ಎಂಬ ಹೆಸರು ಗುರುತ್ವಾಕರ್ಷಣೆ ಎಂಬ ಕಲ್ಪನೆಗೆ ಶಬ್ದ ಉತ್ಪತ್ತಿಯ ದೃಷ್ಟಿಯಿಂದ ಸಂಬಂಧವನ್ನು ಹೊಂದಿದೆ. ಶ್ರೀಮದ್ ಭಾಗವತವನ್ನು 5.17.21 ಶೇಷನಾಗನನ್ನು ಕುರಿತು ಪ್ರಸ್ತಾಪಿಸಿದೆ. ಅಲ್ಲಿ ಹೀಗೆ ಹೇಳಲಾಗಿದೆ: ಯಂ ಆಹುರ್ ಅಸ್ಯ ಸ್ಥಿತಿ ಜನ್ಮ ಸಂಯಮಂ ತ್ರಿಭಿರ್ವಿಹೀನಂ ಯಮ ಅನಂತಂ ಋಷಯಃ ನ ವೇದ ಸಿದ್ಧಾರ್ಥಂ ಇವ ಕ್ವಚಿತ್ ಸ್ಥಿತಂ ಭೂಮಂಡಲಂ ಮೂರ್ಧ್ವ ಸಹಸ್ರಧಾಮಸೋ. ಓ ನನ್ನ ಪ್ರಭುವೆ, ನಿನ್ನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಪರಿಣಾಮಕಾರಿ ಕಾರಣವೆಂದು ವೈದಿಕ ಸ್ತೋತ್ರಗಳು ಘೋಷಿಸುತ್ತಿವೆ. ಆದರೆ ವಾಸ್ತವದಲ್ಲಿ ನೀನು ಎಲ್ಲಾ ಮಿತಿಗಳನ್ನು ಮೀರಿದವನು. ಆದ್ದರಿಂದ ನೀನು ಅನಂತ ಎಂದು ಹೆಸರಾಗಿವೆ. ನಿನ್ನ ಸಹಸ್ರಾರು ಎಡೆಗಳ ಮೇಲೆ ಅಸಂಖ್ಯಾತ ಗೋಳಗಳು ಕುಳಿತಿವೆ. ಸಾಸಿವೆ ಕಾಳಿನಂತ ಅವು ಎಷ್ಟು ನಾಗಣ್ಯವಾಗಿ ತೋರುತ್ತಿವೆ ಎಂದರೆ ಅವುಗಳ ಭಾರ ನಿನ್ನ ಗಮನಕ್ಕೆ ಬರುವುದಿಲ್ಲ. ಮುಂದುವರೆದು ಭಾಗವತವು ಹೇಳುತ್ತದೆ 5.25.2 ಯಸ್ಯಾಧಂ ಕ್ಷಿತಿ ಮಂಡಲಂ ಭಗವತೋನಂತ ಮೂರ್ತೆಃ ಸಹಸ್ರ ಶೀರ್ಷ ಏಕಸ್ಮಿನ್ ಏವ ಶೀರ್ಷಾಣಿ ತ್ರಿಯಮಾಣಂ ಸಿದ್ಧಾರ್ಥ ಇವ ಲಕ್ಷ್ಯತೆ. ಪ್ರಭು ಅನಂತ ದೇವನು ಸಾವಿರಾರು ಎಡೆಗಳನ್ನು ಹೊಂದಿದ್ದಾನೆ. ಒಂದೊಂದು ಎಡೆಯ ಮೇಲೆ ಒಂದೊಂದು ಗೋಳವಿದೆ. ಅದು ಸಾಸಿವೆಯ ಕಾಳಿನಂತೆ ತೋರುತ್ತಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇದನ್ನೇನೇನು ನೋಡಿದ್ವಿ ಅಲ್ವಾ ನಾವು? ಬ್ರಹ್ಮಾಂಡದ ವ್ಯಾಸ ಅಂದ್ರೆ ವಿಸ್ತೀರ್ಣ ಎಷ್ಟಿದೆ? 50 ಕೋಟಿ ಯೋಜನೆ.
50 ಕೋಟಿ ಯೋಜನೆ ಅಂದ್ರೆ ನಮ್ಮ ಲೆಕ್ಕ ಏನು ಮೈಲಿಗಳಲ್ಲಿ ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ. ಎನ್ನೆ ತಿಳ್ಕೊಂಡ್ವಿ ನಾವು. ನಾನೂರು ಕೋಟಿ ಮೈಲಿ ಅಲ್ವಾ? ಓಕೆ. ಇಲ್ಲಿ ನಮ್ಗೆ 50 ಕೋಟಿ ಯೋಜನೆ ವ್ಯಾಸದಷ್ಟು ನಮ್ಮ ಬ್ರಹ್ಮಾಂಡ ದೊಡ್ಡಾಗಿದೆ. ಅದನ್ನ ಅವನು ಒಂದು ಎಡೆಯ ಮೇಲೇನೆ ಎತ್ಕೊಂಡ್ಬಿಟ್ಟಿದ್ದಾನಂತೆ. ಅದು ಹೇಗಿದೆ? ಒಂದ್ ಎಡೆ ಮೇಲೆ ಒಂದು ಸಾಸಿವೆ ಕಾಳಿನಂತೆ ಕೂತಿದೆ. ಹಾಗಾದ್ರೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಶೇಷ ಅಲ್ವಾ? ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ, ಕ್ಷೀರದ ಕಷಾಯ ವಿಷ್ಣು ಸುಮ್ನೆ ಹಾಲಿನ ಸಮುದ್ರದಲ್ಲಿ ಮಲ್ಗೋದಿಲ್ಲ, ಅವ್ನು ಇನ್ನೊಂದ್ ಕೆಲಸ ಮಾಡ್ತಾನೆ. ಏನು? ಶೇಷನಾಗಿ ಅವನು ತನ್ನನ್ನೇ ವಿಸ್ತರಿಸ್ಕೊಳ್ತಾನೆ. ಎಲ್ಲಾ ಗ್ರಹಗಳನ್ನ ಲೋಕಗಳನ್ನ ಅವನೇ ಹೊತ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಇನ್ನ ಬ್ರಹ್ಮಾಂಡವನ್ನ ಇಲ್ಲಿ ಸಾಸಿವೆ ಕಾಳಿನ ಹಾಗೆ ಅಂತ ಹೇಳ್ತಾರೆ ಪ್ರಭುಪಾದ್ರು ನಮ್ಗೆ. ಅಂದ್ರೆ ಇಡೀ ನಮ್ಮ ಬ್ರಹ್ಮಾಂಡ 50 ಕೋಟಿ ಯೋಜನೆ ಆಗಲ್ಲ ಅಂತ ಹೇಳ್ದೆ, 400 ಕೋಟಿ ಮೈಲಿ ಅಲ್ವಾ? ನಮ್ಮ ಮನಸ್ಸಿಗೆ ಏನು ಈ ಗಾತ್ರ ಅನ್ನೋದು ನಮ್ಮ ಮನಸ್ಸಿಗೆ ನಿಲ್ಕದೇ ಇಲ್ಲ, ಅಷ್ಟು ದೊಡ್ಡದು 400 ಕೋಟಿ ಮೈಲಿ ಅಂದ್ರೆ. ಸೊ ಆದ್ರೆ ಶೇಷ ಎಡೆಯ ಮೇಲೆ ಇದನ್ನೆಲ್ಲ ಹೊತ್ಕೊಂಡಿದ್ದಾನೆ. ಸಾಸಿವೆ ಕಾಳಿನ ಹಾಗೆ ಕಾಣ್ತಾ ಇದೆಯಂತೆ. ಸಾಸಿವೆ ಕಾಳು ನಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ನಮ್ಗೆ ಭಾರ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅವರಿಗೂ ಶೇಷನಿಗೆ ಇದು ಭಾರ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಂತರ ವಿಜ್ಞಾನದಲ್ಲಿ ಗುರುತ್ವಾಕರ್ಷಣೆ ಬಗ್ಗೆ ನಾವು ಹೇಳ್ತೀವಲ್ವಾ? ಅಂದ್ರೆ ಗುರುತ್ವಾಕರ್ಷಣೆ ಸಂಕರ್ಷಣನ ಶಕ್ತಿ ಅಂತ ಪ್ರಭುಪಾದ ಹೇಳ್ತಿದ್ದಾರೆ. ಇಲ್ಲಿ ಪ್ರಭುಪಾದರು ವಿಜ್ಞಾನಿಗಳಿಗೆ ಉತ್ತರವನ್ನ ಕೊಡ್ತಾರೆ. ವಿಜ್ಞಾನಿಗಳು ಹೇಳ್ತಾರೆ ಗ್ರಾವಿಟಿ ಇದೆ ಅಂತ ಅಲ್ವಾ? ಗುರುತ್ವಾಕರ್ಷಣೆ ಇದೆ ಅಂತ. ಅದಕ್ಕೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ, ಆದ್ರಿಂದ ನಾವೇನಾದ್ರೂ ಮೇಲೆ ಹಾಕಿದ್ರೆ ಕೆಳಗಡೆ ಬೀಳುತ್ತೆ ಅಂತ ನ್ಯೂಟನ್ ಎಲ್ಲ ಕಂಡು ಹಿಡಿದ್ರು. ಅದ್ರಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ ನಮ್ಗೆ ನ್ಯೂಟನ್ ಗುರುತ್ವಾಕರ್ಷಣೆ ಇದೆ ಅಂತ ಹೇಳಿದ್ರು. ಆದ್ರೆ ಆ ಗುರುತ್ವಾಕರ್ಷಣೆ ಎಲ್ಲಿಂದ ಬರ್ತಾ ಇದೆ? ಯಾರದನ್ನು ಮಾಡಿದ್ದು? ಅದು ಸಂಕರ್ಷಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಂಕರ್ಷಣ ಅಂದ್ರೆ ಏನು? ಸಂಕರ್ಷಣ ಮೀನ್ಸ್ ಎಳಿತಕ್ಕಂಥದ್ದು ಅಲ್ವಾ? ಎಲ್ಲಾ ವಸ್ತುಗಳನ್ನ ತನ್ನ ಕಡೆಗೆ ಎಳಿಕೊಳ್ತಕ್ಕಂಥದ್ದು. ಸೊ ಅದನ್ನ ಗ್ರಾವಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಅಲ್ವಾ? ಸಂಕರ್ಷಣನ ಒಂದು ಸಣ್ಣ ಶಕ್ತಿಯನ್ನ ಮಾತ್ರ ಇವರು ನೋಡಿದ್ದಾರೆ ಅಲ್ವಾ? ಒಂದು ಭಾಗವನ್ನ ಮಾತ್ರ ನೋಡಿದಿರಾ, ಪೂರ್ತಿ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಅಂತ ವಿಜ್ಞಾನಿಗಳಿಗೆ ಪ್ರಭುಪಾದ ಅಲ್ಲಿ ಹೇಳ್ತಾರೆ. ಇನ್ನ ಇಲ್ಲಿ ನಮ್ಗೆ ಭಾಗವತದಲ್ಲೂ ಸಹ ಹೇಳ್ತಾರೆ, 5ನೇ ಸ್ಕಂದದ 17ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಶೇಷನಾಗನ ಕುರಿತು ಹೇಳ್ತಾರೆ. ಇಲ್ಲಿ ನಮ್ಗೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥವನು ಶೇಷನಾಗ ಅಂತ ವೈದಿಕ ಸ್ತೋತ್ರಗಳು ಇಲ್ಲಿ ಘೋಷಣೆಯನ್ನ ಮಾಡ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ನೀನು ಎಲ್ಲಾ ಮಿತಿಗಳನ್ನ ಮೀರಿರ್ತಕ್ಕಂಥವನು. ಅದರಿಂದ ಅವನನ್ನ ಅನಂತ ಅಂತ ಕರೀತಿದಾರಂತೆ. ಅಂದ್ರೆ ನಮ್ಗೆ ಗೊತ್ತು, ಶೇಷನಾಗ ಸಹಸ್ರಾರು ಎಡೆಗಳಿದೆ ಅವನ್ಗೆ. ಅಸಂಖ್ಯಾತ ಗೋಳಗಳಲ್ಲಿ ಅವನು ಗೂಳಗಳು ಕುಳಿತಿವೆ. ಸಾಸಿವೆ ಕಾಳಿನಂತೆ ಅವು ಎಷ್ಟು ನಗಣ್ಯವಾಗಿ ತೋರ್ತಾ ಇದೆ ಅಂದ್ರೆ ಅವುಗಳ ಭಾರ ನಿನ್ನ ಗಮನಕ್ಕೆ ಬರೋದಿಲ್ಲ. ಅಂದ್ರೆ ಸಹಸ್ರ ಎಡೆಗಳನ್ನ ಹೊಂದಿದ್ದಾನೆ ಅವನು. ಸೊ ಅವನಿಗೆ ಈ ಬ್ರಹ್ಮಾಂಡದ ಭಾರ ಅನ್ನೋದೇ ಆಗ್ತಾ ಇಲ್ಲ. ಸಾಸಿವೆ ಕಾಳಿನ ಭಾರದ ಹಾಗೆ ಅವನಿಗೆ ಇದೆ ಅಂತ. ಅನಂತ ಅಂದ್ರೆ ಏನು? ಎಲ್ಲಾ ಮಿತಿಗಳನ್ನ ಮೀರಿರ್ತಕ್ಕಂಥವನು. ಅದೆಲ್ಲ ವೇದಗಳಲ್ಲೂ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅವನು. ಈ ಮೂರಕ್ಕೂ ಏನೋ ಅವನ್ಗೆ ಈ ಕೆಲಸ ಮಾಡ್ಲಿಕ್ಕೆ ಅವನ್ಗೆ ಮಿತಿ ಅನ್ನೋದೇ ಇಲ್ಲ. ಈ 3 ಕೆಲಸ ಮಾಡೋದಕ್ಕೆ. ಅದಕ್ಕೆ ಅವನ್ಗೆ ಅನಂತ ಅಂತ ಹೇಳ್ತಿದ್ದಾರೆ. ಅನಂತ ಅಂದ್ರೆ ಎಣಿಕೆ ಇಲ್ಲದವನು. ಅವನ ಎಡೆ ಎಷ್ಟು ಅನ್ನೋದೇ ಎಣಿಕೆ ಇಲ್ಲ. ಅವನ ಎಡೆ ಮೇಲೆ ಎಷ್ಟು ಬ್ರಹ್ಮಾಂಡ ಇದೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಇದಾನಲ್ವಾ, ಎಣಿಕೆ ಇಲ್ಲ. ಅವನ ಶಕ್ತಿ ಎಷ್ಟು ಎಣಿಕೆನೇ ಮಾಡ್ಲಿಕ್ಕೆ ಆಗೋದಿಲ್ಲಂತೆ. ಸೊ ಅದರಿಂದ ಅವನನ್ನ ಅನಂತ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಶೇಷನಾಗ ಇಲ್ಲಿ ಭೌತಿಕ ಅಲ್ಲ, ಅವನು ಆಧ್ಯಾತ್ಮಿಕ. 400 ಕೋಟಿ ಮೈಲಿ ಇರ್ತಕ್ಕಂಥ ಭೌತಿಕ ಬ್ರಹ್ಮಾಂಡದ ಒಳಗೆ ಅವನು ಇದ್ದಾನೆ. ಸೊ ಆ 400 ಕೋಟಿ ಮೈಲಿಯ ಬ್ರಹ್ಮಾಂಡವನ್ನ ತನ್ನ ತಲೆಯ ಮೇಲೆ ಅಂದ್ರೆ ಭಾರನೇ ಇಲ್ಲದಾಗೆ ಅವನು ಹೊತ್ಕೊಂಡಿದ್ದಾನೆ. ಮತ್ತೆ ಗುರುತ್ವಾಕರ್ಷಣ ಶಕ್ತಿ ಆ ಸಂಕರ್ಷಣನಿಂದನೇ ಬರುತ್ತೆ. ಸಂಕರ್ಷಣನ ಬಗ್ಗೆ ಹೇಳ್ತಿದ್ದಾರಲ್ವಾ? ಸಂಕರ್ಷಣನಿಂದನೇ ಅಂದ್ರೆ ಮೂಲ ಸಂಕರ್ಷಣನೇ ಆಗಿದ್ದಾನಲ್ವಾ? ಸೊ ಅದರಿಂದ ಸಂಕರ್ಷಣನ ಬಗ್ಗೆನೂ ಸಹ ಇಲ್ಲಿ ಹೇಳ್ತಿದ್ದಾರೆ. ಪ್ರಭು ಅನಂತ ದೇವರು 1000 ಎಡೆಗಳನ್ನ ಹೊಂದಿದ್ದಾರೆ. ಒಂದೊಂದು ಎಡೆಯ ಮೇಲೂ ಒಂದೊಂದು ಗೋಳವಿದೆ. ಅಂದ್ರೆ ಒಂದೊಂದು ಎಡೆ ಮೇಲೂ ಒಂದೊಂದು ಬ್ರಹ್ಮಾಂಡ ಇದೆ. ಅದು ಸಾಸಿವೆ ಕಾಳಿನಂತೆ ತೋರುತ್ತೆ ಅಂತ ಹೇಳ್ತಿದ್ದಾರೆ. ಮಾತಾಜಿ ಹರೇ ಕೃಷ್ಣ. ಯಾರು ಮಾತಾಡಿದ್ದು ಮಾತಾಜಿ? ಹ್ಯಾಡ್ ಮಾಡಿ ಮಾತಾಜಿ, ಯಾರಾದ್ರೂ ಮಾಡೋಗಿದ್ರೆ. ಹರೇ ಕೃಷ್ಣ. ಯಾರು ಹರೇ ಕೃಷ್ಣ ಹೇಳಿದ್ದು? ಹರೇ ಕೃಷ್ಣ ನಾನೇ ಹೇಳಿದ್ದು ಮಾತಾಜಿ. ನಾನು
ಸಾಕು ಮಾತಾಜಿ. ಸಾಕು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹರೇ ಕೃಷ್ಣ. ಹೇಳೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಈಗ ಆ ಪದ್ಯವನ್ನು ನೀವು ಹೇಳ್ಬೇಕು. ನಾವು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಶ್ರೀಧರ್ ಪ್ರಭುಜಿಯ ಶಿವಾಸಾನ ಪ್ರಭುಜಿಯ ಇವತ್ತು ಹುಟ್ಟು ಹಬ್ಬದ ಸಲುವಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೇ. ಹೇಳ್ತೀರಾ ಮಾತಾಜಿ? ಲಲಿತಾ ಮಾತಾಜಿ ಒಂದ್ ನಿಮಿಷ. ಲಲಿತಾ ಮಾತಾಜಿ ಲಲಿತಾ ಮಾತಾಜಿ ವಿಶ್ ಮಾಡ್ತೀರಾ? ಮಾತಾಜಿ ಹೇಳ್ತೀನಿ ಹೇಳಿ ಮಾತಾಜಿ. ಹರೇ ರಾಮ ಹರೇ ರಾಮ ರಾಮ ರಾಮ. ಜನ್ಮದಿನವಿದಂ ಹೈ ಪೂಜ್ಯ ಪ್ರಭುಜಿ ಶಂತನು ತುಹಿ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶತಾಯುಃ ಈಶ್ವರಂ ಈಶ್ವರ ಸದಾ ತ್ವಾಂ ಚ ರಕ್ಷತು ಪುಣ್ಯಕರ್ಮಣ ಕೀರ್ತಿಮಾರ್ಜಯೇ ಜೀವನಂ ತವ ಭಾವಸಾರ್ಥಕಂ ಜೀವನಂ ತವ ಭವತು ಸಾರ್ಥಕಂ ಜೀವನಂ ತವ ಭವತು ಸಾರ್ಥಕಂ. ಹರೇ ಕೃಷ್ಣ. ಹ್ಯಾಪಿ ಕೃಷ್ಣ ಕಾನ್ಶಿಯಸ್ ಡೇ ಬರ್ತ್ಡೇ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಬೇರೆ ಕೃಷ್ಣ ಯಾರಾದ್ರೂ ಮಾತಾಜಿ ಹಾಡ್ತೀರಾ? ಧನ್ಯವಾದಗಳು ಮಾತಾಜಿ. ಬೇರೆ ಯಾರಾದ್ರೂ ಹಾಡ್ತೀರಾ? ಓಕೆ, ಹಾಗಾದ್ರೆ ಎಂಡ್ ಮಾಡೋಣಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.